ಊರುಳು ಕಾಪುನ ನಮ್ಮಿನಕ್ಲಿಗೆ ಇಮ್ಮ ಗುರುಪಿನ ಚಿತ್ರ ಗುಳಿಗ ಕೊರಗಜ್ಜನ ಮನಸ್ಸಿನ ಇನ್ನೊಂದು ನಮ್ಮ ಇತರ ಸಭೆಯಲ್ಲಿ ಸಿಗಲು ಶುರು ಮಾಡ್ತೋಗಲ್ಲ. ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ. ಮುತ್ತಿರುವ ಕತ್ತಲನ್ನು ದೂರ ಮಾಡುವ, ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಪ್ರಾರ್ಥನೆ ಮಲ್ತಿನ ರಚನಾ ಭೂಮಿಕಾ ಅಂಚಿನ ನಿಖಿತಗೆ ವಂದನೆ ಸಲ್ಲಿಸ ಒಂದು ಬತ್ತಿನ ಬಿನ್ನೇರನ್ನು ನಮ್ಮನ್ನು ಮಾತಿರಲ್ಲ ಮೋಕಡಿ ಎದುಕೊಂಡು ಬಂಡದು ಬಿನ್ನೆ ಮಲ್ತೊಂದೊಲ್ಲೆ ಅಷ್ಟಗುಳಿ ಫ್ರೆಂಡ್ಸ್ ಸರ್ಕಲ್ದ ಗುರುಕಾರರು ಶ್ರೀಯುತ ಸಂದೀಪ್ ಮೇರ್. ಇಂದಿನ ಈ ಶುಭ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ PS ಯಡಿಪಡತ್ತಾಯ ಅವರನ್ನು ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಹಾಗೂ ಹಸೆಗುಳಿ ಫ್ರೆಂಡ್ಸ್ ಸರ್ಕಲ್ನ ವತಿಯಿಂದ ನಾನು ತುಂಬ ಹೃದಯದಿಂದ ಸ್ವಾಗತಿಸಿದ್ದೇನೆ. ಸನ್ಮಾನ್ಯ ಎಡಪಡಿತೆಯರಿಗೆ ವಿಶ್ವನಾಥ ನಾಯಕ್ ಮಾಜಿ ಅಧ್ಯಕ್ಷರು ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಮೇರೆ ಶಾಲ್ ಪಾಡ್ದು ಬಚ್ಚಿರ ಬಜೆ ಕೊಡ್ದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಿ ಹೊಡೆದು ವಿನಯ ಮತ್ತೊಂದು ಆಗಿರುವ ಶ್ರೀ ಗುಳಿಗ ಸೇವಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವ ಶ್ರೀ ಕುಶಕಾಜವ ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡುತ್ತಿದ್ದೇನೆ. ಮೇರೆಗೆ ಸಂತೋಷ್ ಕುಮಾರ್ ಸದಸ್ಯರು ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಮೇಲೆ ಶಾಲು ಪಾಡ್ದು ಬಚ್ಚಿದ ಬಜೆ ಅಂತಿನ ಸ್ಮರಣಿಕೆಯನ್ನು ಗೌರವಿಸುವ ವಿನಯ ಮತ್ತೊಂದು ಸರ್ಕಲ್ದ ಅಧ್ಯಕ್ಷರು ಸಂದೀಪ್ ಮೇರೆಗಳ ಸ್ವಾಗತ ಕೋರೊಂದು ದೀಪ ಹೊರಳಾದು
ಲೇಸು ಹೋಗಿ ಮತ್ತು ನಿಮ್ಮ ಮಾತ ಬಿನ್ನೀರು ನಕಲ್ಲ ಇವತ್ತು ಉದಿಪಣದ ಲೇಸನ್ನು ಪಾಲ್ಪಡುವುದು ಬಿನ್ನೆ ಮತ್ತು के गुड्डेमार अध्यक्षರು ಉಳಿಗ ಕುರಗಜ್ಜ ಸೇವಾ ಸಮಿತಿ ಎರಡು ಕ್ಷೇತ್ರಕ್ಕೆ ಬತ್ತದು ಕೇವಲ ಕೈ ಮುಗಿದು ಪೋಪುನತ್ತು ಧಾರ್ಮಿಕ ಕಾರ್ಯಕ್ರಮಟು ಪಾಲ್ಗೊಂಡುಟು ಆ ಧಾರ್ಮಿಕ ಕಾರ್ಯಕ್ರಮಟು ಕೆಲವೊಂಜಿ ಎಡ್ಡೆ ಪಾತ್ರೆಯನ್ನು ತೆರೆಯೊಂದು ಸಂಸ್ಕಾರನು ಕಲ್ಪನೆಂಚಿನ ಸದಾವಕಾಶ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಟು ಆವಂತು ಐತ ಬಗ್ಗೆ ಪಂಪುನ ಬಂಡ ಕರಿನ 32 ವರ್ಷ ದುಂಬು ಬೀಜಪಾಟ್ನಿಂಚಿನ ಈ ಸ್ಥಾಪನೆ ಮಂತ್ರಿಂಚಿನ ಸಂಕಪನೆ ಇತ್ತೆ ಇಜ್ಜರು ಆರ್ನ ಆಸೆ ಪ್ರಕಾರ ನಡಪಾವೊಂದು ಬರೆಯರ ಸಮಿತಿ ವರ್ಗನು ನೇಮಕ ಮಂತಿರು ಐಟ್ಲ ಎಡ್ಡೆ ರೀತಿಡ್ ಸಮಿತಿ ವರ್ಗದ ಕೈ ಜೋಡಾನೆ ಮಂತೊಂದು ನಮಗೆ ಮಾಂತೇರಗಿಲ್ಲ ಬೇಲೆ ಮಣ್ಪಣಂಚಿನ ಒಂಜಿ ಸದಾವಕಾಶನ್ಲ ಮಂತು ಕೊರಿಯದು ಕರಿ 26 ವರ್ಷದ ಬೊಕ್ಕ ಸಾರ್ವಜನಿಕ ಸತ್ಯನಾರಾಯಣ ಪೂಜೆನ ಮಂತೊಂದು 32 ವರ್ಷದ ಬೊಕ್ಕ ಪಾಡ್ನಿಂಚಿನ ಬೀಜ ಮಲ್ಲಾತ್ ಒಂಜಿ ಸಮಿತಿ ನಿರ್ಮಾಣಾತ್ ಐಕ್ ರೆಂಕೆಗಳು ಬತ್ತದು ಮಲ್ಲ ಮರಾತ್ ನಮ್ಮ ಎದುರು ತೋಜೊಂದು ಕರಿ 32 ವರ್ಷಕ್ಕೆ ದುಂಬು ಸಂಕಪ್ಪ ಕರ್ಕೇರ ಬುಕ್ಕ ನೊಟ್ಟಿಗೂ ಇತರ 4 ಜನ ಸೇರಿತು ಸ್ಥಾಪನೆ ಮಂತ್ರಿಂಚಿನ ಈ ಗುಳಿಗ ಕೊರಗಜ್ಜನ ಕ್ಷೇತ್ರ ಇತ್ತೆ ಅನೇಕ ಸಂಘ ಸಂಸ್ಥೆಗಳೊಟ್ಟಿಗೂ ಕೈ ಜೋಡಿಸಾವಂತು ನಮಗೆ ಸಾರ್ವಜನಿಕರಿಗೆ ಎಂಚಿನ ಮಾಂತ ಬೋಡು ఆయన మణ్పునంచిన యోగ భాగ్యను కొరుతూ కరి కోవిడ్ సందర్భ ఆవడు ಅನಾಥರಿಗೆ ಗುರುತಿಸಾವಂತು ತೀರಂತನಗಳಿಗೆ ಕೈ ಜೋಡಿಸಾವಂತು ಕೈ ಕೊರುತು ಅನಾರೋಗ್ಯ ಪೀಡಿತರಿಗೆ ಬೋಡೈನಂಚಿನ ವ್ಯವಸ್ಥೆನ ಮಂತು ಕೊರುವಂತು ಅವತ್ತಂತೆ ಈಡೆ ಬತ್ತಿನಂಚಿನ ಪ್ರತಿ ಭಕ್ತರಿಗಿಲ್ಲ ಕ್ಷೇತ್ರದ ಕಲೆ ಕಾರ್ಮಿಕದ ಬಗ್ಗೆ ಅಕ್ಲಿಗೆ ದೈವನೇ ತೋಜಾದ ಕೊರತು ಅನೇಕ ನಿದರ್ಶನ ಮುಖಾಂತರ ಭಕ್ತರೇನು ಸಾಗರದ ಲೆಕ್ಕ ಜಾಸ್ತಿ ಮನ್ಪಾಪನಂಚಿನ ಯೋಗ್ಯ ಭಾಗ್ಯನ್ಲ ಈ ಗುಳಿಗ ಕೊರಗಜ್ಜೆ ನಮಗೆ ವ್ಯವಸ್ಥೆ ಮಂತೇನೆ ಐತೊಟ್ಟಗೂ ಏನು ಒಂಜಿ ಪಣುಡು ನೆನಪಾಪಂಡು DVG ಪನ್ಲೆಗನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಂಗೆ ಎಲ್ಲರಳು ಒಂದಾಗೂ ಮಾಂಕುತಿಮ್ಮ ಪಂಡ ನಮ್ಮ ಸಮಾಜಗೂ ದಾಯ್ತ ಕೊರಿಯ ನಮಗೆ ಸಮಾಜ ದಾಯ್ತ ಕೊರ್ನತ್ತು ನಮ್ಮ ಸಮಾಜಕ್ಕೆ ದಾಯ್ತ ಕೊರಿಯ ಅಂದ ಒಂದು ಕ್ವಶನ್ ಮಾರ್ಕ್ ನಮ್ಮ ಏಪಲ ತೆರೆಯೊಂಡಿತ್ತಿಂದ 100% ನಮ್ಮ ಸಮಾಜ ನಮ್ಮನ್ನು ಗುರುತಿಸಾಪುಂಡು ಅವತ್ತಂತೆ ಸಮಾಜ ಬುಳೆಪುಂಡು ಸಮಾಜಕ್ಕೆ ತೆರಿಯಂತೆ ಇಚ್ಚಿನ ಒಂಜಿ ವಿಶೇಷ ಎಂಕ್ಲೆಗಳ ತೆರಿಪಾಯರಾಪುಂಡು ಅಂಚನೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಟು ಮಲ್ಲ ಮಲ್ಲ ತೆರಿನ ಕುಲುಲೇರು ನಮ್ಮೈತೆ ಸಮಿತಿ ವರ್ಗ ತೀರ್ಮಾನ ಮಂತಲೆಕನೆ ಮೂಲೆತ್ತಿತ್ತಿನೆಂಚಿನ ಗುರಿಕಾರನಕ್ಲು ಏರು ಪಂಡ ವಿದ್ಯಾರಂಗಟು ಚಾಪು ಮೂಡಿಸಿನಂಚ ಪಣುಳಿ ಪಂಡ ಎಲ್ಲಿಯ ಜೋಕ್ಲೆನ್ ಕಲ್ಪಾತ್ ಪ್ರಾಥಮಿಕ ಅಂತಡದು ಮಿತ್ತು ಕಣದು ಮಿತ್ತ ಲೆವೆಲ್ಗೆ ಪಂಡ PhD ಅಂಚಿನ ವಿದ್ಯಾಭ್ಯಾಸವನ್ನು ಮನ್ಪಾತ್ ಕೊರ್ಪುನಂಚಿನ ಯೋಗ್ಯ ಭಾಗ್ಯನು ಮಂತ್ರಂಚಿನ ಎಡಪಡಿಕ್ತ ಸಾಹೇಬ್ರು ಅವತ್ತಂತೆ ಪೊಲೀಸ್ ಇಲಾಖೆ ಅತ್ಯುನ್ನತ ಶ್ರೇಣಿಡಿತ್ತಿನಂಚಿನ ಅನೇಕ
ಪೊಲೀಸ್ ಇಲಾಖೆದ ಸಿಬ್ಬಂದಿ ವರ್ಗನು ಕಂಟ್ರೋಲ್ ಮನ್ಪೆನಂಚಿನ ಅಸಿಸ್ಟೆಂಟ್ ಕಮಾಂಡ್ ಸಾಹೇಬರು ಅವತ್ತಂದೇ ರಾಜಕೀಯ ರಂಗಡು ಅನೇಕ ಜನಗಳನ್ನು ತೂತು ಸಮಾಜ ಸೇವೆ ಮನ್ಪಣಂಚಿನ ಯೋಗ ಭಾಗ್ಯ ಕೊರ್ನಂಚಿನ ಸಂತೋಷನ ಅವತ್ತಂತೆ ಆರೋಗ್ಯ ಕ್ಷೇತ್ರಡು ಅನೇಕ ಜನಕ್ಕೆ ಸೇವೆ ಮಂತದ ಅನೇಕ ಸಹಾಯಧನ ತೀರಂತನಗಳಿಗೆ ವ್ಯವಸ್ಥೆ ಮನ್ಪಣಂಚಿನ ಹೇಮಂತ್ ಶೆಟ್ರು ಅವತ್ತಂತೆ ಅಷ್ಟಿನ್ಸ್ರು ಅಂಚನೆ ಡಿ ಗ್ರೂಪ್ ನೌಕರನ ಇಡೀ ದಕ್ಷಿಣ ಕನ್ನಡ ಪ್ರತಿ ವರಿಯ ಬೆರಳು ತೋಜಾಪನಂಚಿನ ವ್ಯಕ್ತಿ ಪಂಡ ಫ್ರಾಂಕಿ ಅಣ್ಣನವರೇ ಪ್ರತಿ ವರಿಯನೆಲ್ಲ ದಾಯಗಲೆತ್ತ ಅಂದು ಪಂಡ ಸಮಾಜದ ಸಂಸ್ಕಾರಯುತವಾದ ಜೀವನ ಮಣ್ಪಡು ದಾಂಡ ಪ್ರತಿ ಒಂಜೆಲ್ಲ ನಮ್ಮ ತುಲನೆ ಮಣ್ಪಡು ಕಾರಣ ಡೈರೆಕ್ಟ್ ಓವೇ ವಿದ್ಯೆ ಬರ್ಪುಜಿ ಮೂಲ ಬತ್ತಿನಂಚಿನ ವಿದ್ಯೆಲು ವಿದ್ಯಾಭ್ಯಾಸ ಮುಖಾಂತರ ಬರ್ಪುಣಿ ಐನೇ ದಾರ ಆ ನಮ್ಮ ಸೆಲೆಕ್ಟ್ ಮನ್ಪುಣಂಚಿನ ಇಂದು ಮಂಡ ಹಾಜ ಬೆರುಲೆರು ಪ್ರಾಥಮಿಕ ಶಿಕ್ಷಣ ಕುರಿತು ಓ ವಾ ನಮಕು ಮಾಂತರಿಗೆ ತೆರಿನ ವಿಷಯ ಆರು ಕೈ ಟಿಜ್ಜನ್ ನಿಪುಣಗಲ ಆ ಫ್ರೂಟ್ಸ್ ಲಿಂಬೆ ಹಿತ್ತಲೆ ಹಣ್ಣು ಮಾರದು ಒಂಜಿ ಶಾಲೆ ನಡ್ಪಾಪಂಡು ಇತ್ತಂಡ ಆರನ್ನ ಮನಸ್ಸೆಂಚಿನ ಒಂದು ನಮ್ಮ ಆಚರಣೆ ಮಾಡ್ಬೋದು ನಮ್ಮಟ ಏತೋ ಲಕ್ಷ ಅತನ ಕೋಟಿಗಟ್ಟಲೆ ಇತ್ತನಕಲು ಏತೋ ಜನ ಉಳ್ಳೆರು ಆಂಡ ಅವು ಪ್ರಯೋಜನಕ್ಕೆ ಬರ್ಪುಜಿ ಅಂಡ ಇತ್ತೆ ತುಲೆ 10 ಜನ ವಿದ್ಯಾರ್ಥಿನೆ ದೆತೊಂದು ಯಾನ್ ಓಳು ಕಲ್ಪನಿ ಬಂಡ ಆಜಬ್ಬನ ಸಾಲಿಟ್ಟು ಅಂಚನೆ ಆಜಬ್ಬರು ಮೂಲು ಆರು ಎಂಚ ಉಳ್ಳೆರು ಒಂತೆ ಪೊರ್ತುಡು ಆರು ನಿಕ್ಲು ಮಾಂದ ತೂಪಾರು ಆರು ಇಡೀ ರಾಷ್ಟ್ರಗತ್ತು ನಮ್ಮ ದೇಶಗತ್ತು ರಾಷ್ಟ್ರ ಮುಖಾಂತರ ಆರು ಪ್ರಖ್ಯಾತಿ ಬದ್ದೇರು ಕೇವಲ ವಿದ್ಯಾರ್ಚನೆ ಮುಖಾಂತರ ಪ್ರಾಥಮಿಕ ಶಿಕ್ಷಣ ಆರು ಮಂತೇರು ಬಂದುಲೆ ಯಾನೊಂಜಿ ಪನ್ಪುಣ ಐತೆ ನಮ್ಮ ಸಮಾಜಕ್ಕೆ ದಾಯ್ತ ಕೋರಿಯಾನ್ ಒಂಜಿ ಕ್ವಶನ್ ಮಂತೇನೆ ಫಸ್ಟಿಗೆ ಸಮಾಜಕ್ಕೆ ದಾಯ್ತ ಕೋರಿನಕ್ಕೆ ಕ್ವಶನ್ಗೆ ಉತ್ತರ ಆರು ಕೊರಿಯರು ಅಂಚನೆ ಪ್ರೌಢ ಶಿಕ್ಷಣ ಉನ್ನತ ಶಿಕ್ಷಣಡು ರಾಜ್ಯೋತ್ಸವ ಪ್ರಶಸ್ತಿ ಎತ್ತಿನಂಚಿನ ಕನಚೂರು ಮೊನ್ನ ಆರ್ನಲ್ಲಿ ಎತ್ತರು ಅನಿವಾರ್ಯ ಕಾರಣದಾತ ಅವ್ರು ಬೈಜರು ಕಾರಣ ಆರ್ನ ಯಾರು ಫ್ಯಾಮಿಲಿ ದೈವಾಧೀನ ರಾತ್ರಿ ಆನೆ ಥರ ಬೈಜರು ಅಂಚನೆ ಬುಕ್ಕೊಂಜಿ ಜನ ಬಂಡ ಮಾಧ್ಯಮ ಮಿತ್ರರಾಯಿನ ಸತ್ಯದೇನು ಸಾರ್ವಜನಿಕರಿಗೆ ತೆರಿಪಾಪಣಂಚಿನ ಕೆಲಸನು ಮಂತಿನಂಚಿನ ವಿದ್ಯಾಧರ ಸೆಟ್ರು ಆರ್ಲ ಐತೆ ಬರ್ಪೇರಿ ಬೈದೇರಿ ಬದುದುಲೇರಿ ತುಲೆ ಅಕ್ಲು ಮಾಂತ ಸಮಾಜಗೂ ದಾಯ್ತ ಕೊರಿಯರ್ನಿಕೆಂಡ ಅಕ್ಲೆಟ ಉತ್ತರ ಉಂಡು ನಮಟ ಉತ್ತರ ಇಜ್ಜಿ ಇದು ಮೂಲು ಮಿತ್ತು ಕುಲ್ಲುನಕ್ಲು ಮಾಂತ ಸಮಾಜಕ್ಕೆ ದಾಯ್ತ ಕೊರಿಯರು ಬಂದ್ಪಣಿಗೆ ಉತ್ತರ ದೇವಿಯರು ಕೊರ್ತೀರಿ ಅಕ್ಲಿಗೆ ಐಕ್ ಆನ್ಸರ್ಲ ಅಕ್ಲಿಗೆ ಕೊರ್ತೀರಿ ಬಂದುಲೆ ಸಂಕಪನ್ನ ಅಂಚನೆ ನಮ್ಮ ಕ್ಷೇತ್ರಡು ಚಾಕ್ರಿ ಮಂದೊಂದು ನಂಚಿನ ನಿತ್ಯನ್ನೇ 2 ಜನಲ್ಲ ಕರಿ ವರ್ಷ ಇಂದುವೆ ಕರಿ ಒಂಜಿ ವರ್ಷದ ಉಲೈ ಆರು ದೇವರನ ಪಾದ ಸೇರುವಂತೇರು ಅಕ್ಲೇನು ನೆನಪಿನ ಸಾಪನ ಕರ್ತವ್ಯ ನಮ್ಮ ಅಮೂಲ್ಯಮಯ ಕಾರಣ ಬಂಡ ಈ ಕ್ಷೇತ್ರ ಈಡೆ ಮುಟ್ಟ ಬರೋಡು ನಿಂತಂಡ ಈ ಕ್ಷೇತ್ರನು ಕಣ್ಣು ತೆತ್ತು ತೋಡಿ ನಿಂತಂಡ ಆ ಸಂಕಪಣ್ಣನ ಬೆಗರು ಅಂಚನೆ ಸಂಕಪಣ್ಣೊಟ್ಟಿಗೆ ಕೈ ಜೋಡಿಸಾತು ಆ 32 ವರ್ಷ ದುಂಬು ಮಂತ್ರಿಂಚಿನ ಸೇವೆಟ ತರ ಈ ಕ್ಷೇತ್ರ ಇತ್ತೆ ಬೆಳಗೊಂದು ನೋಡಿ ಅಂಚನೆ ಇತ್ತೆತ ಸಮಿತಿ ವರ್ಗಲ ಅಂಚನೆ ಪ್ರತಿ ಒರಿಯಲ ಕೈ ಜೋಡಿಸಾವಂತು ಪ್ರತಿ ಒಂದು ಸಮಸ್ಯೆಗಳ ಭಾಗ್ಯಾವಂತು ಪ್ರತಿ ಒರಿಯನಲ್ಲ ಒಂಜೇ ಥರ ದೆತೊಂದು ಪೋಪುನಂಚಿನ ಬೇಲೆ ಮಾತ್ರ ಹಿಂಗೆ ಕೊರ್ತೀನಿ ಹೊರತು ಬೇತೆ ಪ್ರತಿ ಒರಿಯನ ಸೇವೆ ಬೆಗರ್ದ ದುಡಿಮೆನೆ ಈ ಸಮಿತಿದ ಪುದರ್ಗೆ ಕಾರಣ ಬಂದುಲೆ ಯಾಕಡೆ ಏನು ಮಧ್ಯಾಹ್ನ ಒಂಜಿ ಸತ್ಯನಾರಾಯಣ ಪೂಜೆ ಅನಗ ಒಂಜಿ ಪಾತ್ರೆ ಕೆಂಡೆ ಭಟ್ರು ಒಂಜಿ ಪಾತ್ರೆ ಬಂಡೇರು ನಮ್ಮ ಕೈ ತ ಬೆರಳು ಯಾನು ಮಲ್ಲೆ ಎಂದು ಕಾಂಪಿಟೇಷನ್ ಮಂತನಿಗೆ ಯಾಕಡೆ ಕೇನ್ನಕ್ಲೆ ಗೊತ್ತಿಪ್ಪು ಕಾಂಪಿಟೇಷನ್ ಮನ್ಪನಾಗ ಹೆಬ್ಬೆರಳು ಯಾನು ಮಲ್ಲೆ ಬುಕ್ಕೊಂಜಿ ಬೆರಳು ಹೆಣ್ಣು ಮಲ್ಲೆ ಪವಿತ್ರ ಬೆರಳು ಯಾನು ಬೆರಳು ಎಂದು ಅಂಡ ಎಲ್ಲಿಯ ಬೆರಳು ಮಣಿಪ್ಪಂದೆ ಸೈಡ್ ಕುಲೊಂದಿತ್ತು ದಯ ಬಂಡ ಯಾನು ಪನ್ಪುಣಂಚಿನ ಅಹಂ ಓಡೆ ಮುಟ್ಟ ಉಂಡು ಆಡೆ ಮುಟ್ಟ ನರಮಣಿ ಆತಿ ಪೂಜೆ
ಏಪ ಯಾನು ಪನ್ಪನೇನು ಏಪ ಎಂಕ್ಲ ಸೈಡ್ ದಿಯಾ ಅಪ್ಪಗ ನರಮಣಿ ಅಪ್ಪ ಐನೇ ಥರ ಈ ಕಿರು ಬೆರಳು ಮಣಿಪ್ಪಂದೆ ಕುಲ್ಲೊಂದಿನಿಗೆ ದಾಯಿಗೆ ಈ ಸೈಡ್ಗೆ ಅಂಚೆ ಸಪ್ರೇಟ್ ಆದ ಕುಲ್ಲಿ ಅದಕ್ಕೆ ಎನ್ನಗ ಕಿರು ಬೆರಳು ಬಂಡಿಗೆ ಎಂಕ್ ಸಮಾಧಾನ ಉಂಡು ಯಾನ್ ನಮಸ್ಕಾರ ಮನ್ಪನಗ ಫಸ್ಟ್ ದೇವೇರನ್ ತೂಪುನಿ ಯಾನೇನು ಬಂದು ಅಪ್ಪಗ ಆಶ್ಚರ್ಯ ಅಂಡು ಯಾನ್ ಹೆಬ್ಬೆರಳು ಆತು ಈತ್ ಪವರ್ಫುಲ್ ಆತು ಮಾಂತೆಲ್ಲ ಪತ್ತೆರ ಮಾಂತೆ ಯಾನೇ ಬೋಡತ್ತ ಇಜ್ಜಿ ಅಮೂಲ್ಯವಾಯಿನ ಕೆಲಸ ಪಂಡ ಈ ದೈವ ದೇವೇರು ಮಾಂತ ಉಂಡತ ಪ್ರತಿ ಒಂಜನ ಆಶೀರ್ವಾದ ಇಜ್ಜಂತೆ ವಾಬೇಲೆಲ ಪೂಜಿ ಬಂದುಲೆ ಹಿಂದೆ ವಿಷಯ ಒಂದು ಎಲ್ಲಿ ಒಂದು ಕತೆ ಟಾತು ಯಾನು ಉಂತಪೆ ದಯ ಪಂಡ ನೈಜ ಘಟನೆ ಇಂದುವೆ ನಮ್ಮ ಪೊಲೀಸ್ ಠಾಣೆ ಟಾಯಿನಂಚಿನ ವಿಷಯ ಕರಿ ಒಂಜಿ ಆಜು ತಿಂಗಳು ತುಂಬು ಒಂಜಿ ಮೈಸೂರು ಕಡೆ ಎಡ್ತು ಒಂಜಿ ಸಮಸ್ಯೆ ಪತ್ತೊಂದು ಬತ್ತಿನಂಚಿನ ಒಂಜಿ ಪೊಣ್ಣು ಹಾಲು ಬತ್ತದು ಟಾಣಿಟ್ಟು ಒಂಜಿ ಜನರ ಕಂಪ್ಲೇಂಟ್ ಕೊರ್ಕೊಂಡು ಕಂಪ್ಲೇಂಟ್ ಕೊರ್ದಾನಾಗ ಸ್ಪಂದನೆ ಮಣ್ಪೇರು ಪೂರ್ತಿ ಆತು ಅಂಡ ಸ್ಪಂದನೆ ಮಂತಂಡ ಐನು ಪ್ರಚಾರ ಮಣ್ಪಣಂಚಿನ ವ್ಯವಸ್ಥೆ ಇಚ್ಚಿ ಎಂಚ ಮಂತೇರು ದಾಯ್ತಾನು ನೈಜತೆನು ಅಕ್ಕಲಿನ ಮುಖಾಂತರನೇ ಕೇಳೋದಂತೆ ಆ ಪೂಜಿ ಇಲಾಖೆತ ಒಂಜಿ ವ್ಯವಸ್ಥೆ ಎಂಚ ಉಂಟು ಬಂಡ ಫಸ್ಟಿಗೆ ಒವ್ವೇ ವೆರಿಫಿಕೇಶನ್ ಆಪಣಿಗೆ ದುಂಬು ಅಕ್ಕಲಿನ ಪಿದಾಯಿದೀತು ಬುಕ್ಕ ವೆರಿಫಿಕೇಶನ್ ಮನ್ಪುಣಿ ಅಂಡ್ ಆ ಒಂಜಿ ಜನ ಮೂಲು ಬತ್ತದು ಕೈ ಮುಗಿದು ದೇವರದ ಪ್ರಾರ್ಥನೆ ಮನ್ಪುಂಡು ದೇವ ಯಾನು ಮಂತಿನ ತಪ್ಪು ದಾಲ ಇಜ್ಜಿ ರಕ್ಷಣೆ ಮನ್ಪುಂದು ಅವೇ ವಿಧಾನಸಭೆಟ್ ಒವ್ವೇ ಒಂಜಿ ಹೈಲೈಟ್ ಆಯ್ನಂಚಿನ ವಿಷಯ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅತಂಡ ಪೊಲೀಸ್ ವೆರಿಫಿಕೇಶನ್ ಆವಂತೆ ಒವ್ವೇ ಈಡೆ ಮುಟ್ಟ ಇಷ್ಟಿಟ್ ಇಜ್ಜಿನ ಬಂತು ಕಮಿಷನರ್ ಬಂದಿರು ಆಂಡ ಅವೇ ಕಮಿಷನರ್ ಡೈರೆಕ್ಟ್ போட்டு வெரிஃபிகேஷன் மன்பேரு வெரிஃபிகೇಷನ್ ಮಂದದು ಸತ್ಯಾಸತ್ಯತೆಯನ್ನು ತೆರೆಯೋನ್ ಪೇರು ಆ ಜನಕು ದಾಲ ಸಮಸ್ಯೆ ಇದ್ದಂತೆ ಆರು ಪಿದಾಯಿ ಬರ್ಪೇರು ಇಂದು ಏನತ್ತು ಹಿಂದೆ ಬೇಲೆ ಮಣ್ಪಣಂಚಿನ ಯಾನೆ ಬಂದುಲೆ ಅಪ್ಪಗ ಒಂಜಿ ಕಾರಣಿಕ ನಮ್ಮ ಎದುರು ಎಂಚೈಪುಂಡು ಬಂಡ ಏರೆಗಲ ಗೊತ್ತಿ ಪೂಜಿ ಸತ್ಯ ತೆರಿಪಾವಡಾಂಡ ಮನಸ್ಸು ಬೋಡು ಮನಸ್ಸು ಭಕ್ತಿ ಇತ್ತುಂಡ ಆ ದೇವರನ್ನ ಸತ್ಯ ನಮಗೆ ತೆರಿಯಲ ಸಾಧ್ಯತೆ ಉಂಡು ಆಯ್ನತರ ಪ್ರತಿ ಒರಿಯಲ ಭಕ್ತರಲ್ಲ ದೇವರನ್ನ ಬಗ್ಗೆ ಪೋಡಿಗೆ ಬೋಡು ಆ ಪೋಡಿಗೆ ಇತ್ತುನನೆ ಆ ಭಯ ಇತ್ತುನನೆ ಆ ಸತ್ಯ ನಮಗೆ ಗೊತ್ತಾಪುನಿ ಆಯ್ನತರ ಪ್ರತಿ ಒರಿಯಲ ಭಕ್ತರಲ್ಲ ಬತ್ತದು ಪ್ರಾರ್ಥನೆ ಮಂತಂದು ಆಕಲ್ನ ಕಷ್ಟ ಕಾರ್ಪಣ್ಯನು ಭಾಗ್ಯ ಹೇರ ದೇವೇರು ಸದಾ ನಿಕ್ಲನೊಟ್ಟಿಗಿಪ್ಪೇರು ಆಯ್ನತರ ಚುಡುಗಾತು ಪಾತ್ರ ಅವಕಾಶ ಕೊರನಿಕ್ಕೆ ಒಂದಿಸವಂತು ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿ ಈ 32 ವರ್ಷಗಳಿಂದ ಈ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಆದರೆ ಈ ಜಾಗಕ್ಕೆ ಬರುವಾಗ ಭಾಷಣ ತಯಾರಿ ಮಾಡಿ ಬರೋದಿಲ್ಲ. ನಾವು ಹೃದಯಾಂತರಾಳದಿಂದ ನಮಗೆ ಆದ ಅನುಭವದ ಮೂಲಕ ಮಾತುಗಳು ಹೊರಡೆ ಬರುತ್ತೆ. ಶ್ರೀ ಗುಳಿಗ ಕೊರಗಜ್ಜನ ಬಗ್ಗೆ ಪುಸ್ತಕದಲ್ಲಿ ಓದಿ ಪಾಠ ಪ್ರವಚನಗಳ ಮೂಲಕ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಅನುಭವದ ಮೂಲಕ ಗುಳಿಗ ಕೊರಗಜ್ಜನ ಮಹಿಮೆ ಏನು ಅಂತ ಹೇಳುವಂಥದ್ದು ನಾವು ಅನುಭವಿಸಬೇಕಾಗ್ತದೆ, ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ. ಕೋವಿಡ್-19 ಮಹಾಮಾರಿ ಬಂತು, ಈಗ ಹೋಯ್ತು ಅಂತ ಹೇಳ್ತಾರೆ. ಖಂಡಿತ ಹೋಯ್ತು. ನೀವು ಹೋಯ್ತು ಅಂತ ಹೇಳಿದ್ರೆ ಹೋಯ್ತು. ಇದೆ ಅಂತೇಳಿ ಸಂಶಯದಲ್ಲಿ ನೋಡಿದರೆ ಹಿಂಬಾಗಿಲಲ್ಲಿ ಇದೆ, ಅದು ಕಾಯ್ತಾ ಇದೆ. ಅದು ಇಡೀ ಇಲ್ಲಿಗೆ ಬಂದು ಭೂಮಿಗೆ ಬಂದು ನಮಗೆಲ್ಲರಿಗೂ ಒಂದು ಒಳ್ಳೆ ಪಾಠ ಹೇಳಿಕೊಟ್ಟಿದೆ. ಏನು ಪಾಠ ಅಂತ ಹೇಳಿದರೆ, ನಾನು ನನ್ನಿಂದಲೇ ನಾನೇ ಸರ್ವಸ್ವ ಅಂತ ಹೇಳೋದನ್ನು ಮರೆತು ಬಿಡು, ನೀನು ಒಂದು ದೊಡ್ಡ ಸೊನ್ನೆ, ಅದನ್ನು ಅರ್ಥ ಮಾಡಿಕೋ, ನೀನು ನಿಮಿತ್ತ ಮಾತ್ರ ಹೇಳುವ ಪಾಠ ಹೇಳಿಕೊಟ್ಟಿತ್ತು. ಆದರೆ ನಾವು ಮನುಷ್ಯರು ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಎಂಥ ಒಳ್ಳೆ ಶಿಕ್ಷಕರಿದ್ದರೂ ಕೂಡ ಕೆಲವೊಮ್ಮೆ ವಿದ್ಯಾರ್ಥಿಗಳು ಪಾಠ ಕಲಿಯೋದಿಲ್ಲ. ನೋಡಿ, ಪಾಠ ಕಲಿತರೂ ಕೂಡ ಪರೀಕ್ಷೆ ಬರೀಲಿಕ್ಕೆ ಮಾತ್ರ ಕಲಿತಾರೆ. ಜೀವನದ ಪರೀಕ್ಷೆ ಎದುರಿಸಲಿಕ್ಕೆ ಅವ್ರು ನೆನಪಿಟ್ಟುಕೊಳ್ಳೋದಿಲ್ಲ. ಅವರು ದುಡಿದು ಬದುಕುವಂಥ ವಿದ್ಯೆ ಕಲಿಯುವುದಿಲ್ಲ, ಬುದ್ಧಿ ಬರೋದಿಲ್ಲ. ಆದರೆ ಕಲಿತದನ್ನು ಕೂಡಲೇ ಮರೀತಾರೆ, ಮರಿಬೇಕು ಅಂತ ಕಲಿತಾರೆ, ಮರಿಬೇಕು ಅಂತ ನೆನಪಿಟ್ಟುಕೊಳ್ತಾರೆ. ಹಾಗಾಗಬಾರ್ದು ಅಂತೇಳಿ ಕೋವಿಡ್-19 ಮಹಾಮಾರಿ ಹೇಳ್ತದೆ. ಏನಂತ ಹೇಳಿದರೆ, ಈ ಅಹಂ ಬಿಟ್ಟು ನೀನು ಯೋಚನೆ ಮಾಡು, ನಿನ್ನಿಂದ ಯಾವುದಿಲ್ಲ, ನಿನ್ನ ನಿಮಿತ್ತ ಮಾತ್ರ. ಆದರೆ ಸಮಸ್ಯೆ ಅದು ಉದ್ಭವಿಸಿತು.
ಹಾಗೆ ಅನಿಶ್ಚಿತತೆಯನ್ನು ತಂದುಕೊಟ್ಟಿತು. ನಾಳೆ ಏನಾಗುತ್ತೆ, ಈಗ ಏನಾಗುತ್ತೆ, ಎರಡನೇ ಬಾರಿ ನಾನು ಉಸಿರಾಡ್ತಾನೆ ಇಲ್ಲೋ ಗೊತ್ತಿಲ್ಲ, ಆ ರೀತಿಯ ಅನಿಶ್ಚಿತತೆಯನ್ನು ತಂದುಕೊಟ್ಟಿತು. ಅದೇ ರೀತಿ ಈ ಕೋವಿಡ್-19 ಏನು ಮಾಡಿತು, ಅವಕಾಶಗಳ ಕಿಟಕಿಯನ್ನು ತೆರೆದಿಟ್ಟಿತು. ಕಂಡು ಕೇಳರಿಯದ್ದು ಆನ್ಲೈನ್ ಪಾಠ ಪ್ರವಚನ, ಆನ್ಲೈನಲ್ಲಿ ಮಾಡುವಂಥದ್ದು, ಮನೆಯಲ್ಲಿಯೇ ಕೂತ್ಕೊಂಡು ಮಾಡುವಂಥದ್ದು. ಮರ ಹತ್ತಿ ಪಾಠ ಕೇಳಿದ್ರು ಮಕ್ಕಳು, ಅದು ನೆಟ್ವರ್ಕ್ ಸಿಗುವುದಿಲ್ಲ, ಇಂಟರ್ನೆಟ್ ಸಮಸ್ಯೆ ಅಂತ ಹೇಳುವಂಥದ್ದು. ಇದರ ಅರ್ಥ ಕೋವಿಡ್ ನಮ್ಮನ್ನು ಟೆಸ್ಟ್ ಮಾಡಿತ್ತು. ಟೆಸ್ಟ್ ಮಾಡಿ ನಮ್ಮನ್ನು ಬಿಟ್ಟು ಹೋಗಲಿಲ್ಲ, ಹಿಂಬಾಗಿಲಲ್ಲಿ ಕಾದು ಕುಳಿತದೆ. ಈ ಮನುಷ್ಯನ ನಂಬುವುದಿಲ್ಲ. ಎಲ್ಲಿಯಾದ್ರೂ ಇವನಿಗೆ ಬುದ್ಧಿ ಬರಲಿಲ್ಲ ಅಂತ ಹೇಳಿದ್ರೆ ನಾಳೆ ಪುನಃ ಬಂದು ನಾನು ಪಾಠ ಕಲಿಸಿಕೊಳ್ಬೇಕಾಗತ್ತೆ. ಆದ ಕಾರಣ ನಾವು ಪಾಠ ಕಲ್ತಿದ್ದೇವೆ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಯಾಕೆಂತೇಳಿದ್ರೆ ಇವತ್ತು ನಾವು ಯಾವುದೇ ಕೆಲಸ ಮಾಡಿ ಪ್ರತಿಯೊಬ್ಬರಿಗೆ ವೃತ್ತಿ ಧರ್ಮ ಅಂತ ಇರುತ್ತೆ. ವೃತ್ತಿ ಧರ್ಮ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಈ ಸಮಾಜದಲ್ಲಿ ಇವತ್ತು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಏನಂತೇಳಿದ್ರೆ, ದೈವ ಬಲ ಇಲ್ಲದ್ರೆ ಯಾವುದು ಆಗೋದಿಲ್ಲ. ಈ ಕುಲಪತಿ ಕೂಡ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಪ್ರತಿ ಬೆಳಿಗ್ಗೆ ದೇವರೇ ಕೈ ಮುಗಿದು ಹೋಗುವಂಥದ್ದು. ದೇವಸ್ಥಾನಕ್ಕೆ ಹೋದರೂ ನಾನೇನು ಕೈ ಮುಗಿತೇನೆ ಅಂತೇಳಿದ್ರೆ, ನನಗೆ, ನನ್ನ ಹೆಂಡತಿಗೆ, ಮಕ್ಕಳಿಗೆ, ನನ್ನ ಕುಟುಂಬದವರಿಗೆ ಏನು ಕೊಡಬೇಕು ಅಂತ ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರುವಂಥದ್ದು, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇರುವಂಥ, ಜ್ಞಾನಾರ್ಜನೆ ಮಾಡುವಂಥದ್ದು ವಿದ್ಯಾರ್ಥಿಗಳು, ಅವರ ಹೆತ್ತವರು, ಪೋಷಕರು, ನಮ್ಮ ಸಂಸ್ಥೆಯಲ್ಲಿ ದುಡಿತಿರುವಂಥ ಶಿಕ್ಷಕ ಶಿಕ್ಷಕೇತರ ಬಂಧುಗಳು, ಇವರ ಅವಲಂಬಿಸಿದವರಿಗೆಲ್ಲ ಆಯುರಾರೋಗ್ಯ ಕೊಟ್ಟು ಅವರನ್ನು ಕಾಪಾಡು ಅಂತ ಹೇಳುವಂಥದ್ದು, ಅವರ ಸಂಕಷ್ಟ ಸಮಸ್ಯೆಗಳನ್ನು ನಿವಾರಿಸು ದೇವರೇ ಅಂತ ಹೇಳುವಂಥದ್ದು. ಅವರ ಸಮಸ್ಯೆಗಳೆಲ್ಲ ನಿವಾರಣೆ ಆದರೆ ಈ ಕುಲಪತಿಗೆ ಏನು ಆಶೀರ್ವಾದ ಬೇಡ, ಸಮಸ್ಯೆ ಇರುವುದಿಲ್ಲ. ನಾನು ಯಾವಾಗಲೂ ನಾನು ಯೂನಿವರ್ಸಿಟಿಯಲ್ಲಿ ಹೇಳುವಂಥದ್ದುಂಟು, ಈ ಧರ್ಮ ಅಂತ ಹೇಳಿದ್ರೆ ಏನು, ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವಂಥ ದಾರಿ, ಅದು ರೀತಿ. ಆ ಧರ್ಮ ನಾವು ಸರಿ ಇದ್ದರೆ, ನಾವು ಧರ್ಮವನ್ನು ರಕ್ಷಿಸಿದರೆ ಆ ಧರ್ಮ ನಮ್ಮನ್ನು ರಕ್ಷಿಸ್ತದೆ. ಧರ್ಮೋ ರಕ್ಷಿತ ರಕ್ಷಿತ ಅಂತ ಪ್ರಮುಖರು ಹೇಳಿದ್ದಾರೆ, ಹಿಂದಿನವರು ಹೇಳಿದ್ದಾರೆ. ಅದೇ ರೀತಿ ನಾನು ಮಾಡುವ ಕೆಲಸ ನಾನು ಒಂದು ಸನ್ಮಾರ್ಗದಲ್ಲಿ ಮಾಡ್ತಾ ಹೋದರೆ ಖಂಡಿತ ನನಗೂ ಒಳ್ಳೆಯದಾಗತ್ತೆ, ಸಂಸ್ಥೆಗೆ ಒಳ್ಳೆಯದಾಗತ್ತೆ, ನನ್ನನ್ನು ಅವಲಂಬಿಸಿದ ಕುಟುಂಬಕ್ಕೆ ಕೂಡ ಒಳ್ಳೆಯದಾಗತ್ತೆ. ಇದು ನಾವು ಅರ್ಥ ಮಾಡಿಕೊಳ್ಬೇಕಾದ್ದು ಈ ಸಂದರ್ಭದಲ್ಲಿ. ಆದ ಕಾರಣ ದೈವ ಬಲ ಇಲ್ಲದೆ ಏನಾಗೋದಿಲ್ಲ. ಹಾಗಾದರೆ ಕೆಲವರು ಹೇಳ್ತಾರೆ, ದೇವರಿದ್ದಾರೋ, ದೈವದ ಶಕ್ತಿ ಉಂಟೋ, ಅದು ಮೂಢನಂಬಿಕೆ ಅಲ್ವೋ ಅಂತ. ಅದು ಇವತ್ತು ಕಟೀಲ್ ಲಕ್ಷ್ಮಣಾಸರಣ ನನಗೆ ಹೇಳ್ತಾ ಇದ್ರು, ಮೂಢನಂಬಿಕೆ ಅಂತ ಹೇಳ್ತಾ ಇರುವಂಥ ಕೆಲವರು ಮನುಷ್ಯರು ಅವರು ಮೂಢರು ಅಂತ. ನಾನು ಮೂಢನಂಬಿಕೆಯ ವಿರೋಧಿ, ಆದರೆ ಮೂಲನಂಬಿಕೆಯ ವಿರೋಧಿ ಅಲ್ಲ. ಶ್ರೀ ಗುಳಿಗ ಕೊರಗಜ್ಜನ ನಂಬುವಂಥದ್ದು ಅದು ಮೂಢನಂಬಿಕೆ ಅಲ್ಲ, ಅದು ಮೂಲನಂಬಿಕೆ. ಯಾಕಂದ್ರೆ ನಂದೇ ವೈಯಕ್ತಿಕ ಅನುಭವ ನಿಮ್ಮ ಮುಂದೆ ಇಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾಕಂತೇಳಿದ್ರೆ ನಾನು ಕುಲ ಹಚ್ಚುವ ಪರೀಕ್ಷಾಂಗ ಆಗಿರುವಾಗ ನನ್ನ ಒಬ್ಬರು ಸಿಬ್ಬಂದಿ ಮಹಾಬಲಗಟ್ಟಿ ಅಂತ, ಇಲ್ಲಿ ಇರ್ಬೋದು, ಮಹಾಬಲಗಟ್ಟಿ ಇದ್ದರು. ಈ ಮಹಾಬಲಗಟ್ಟಿ ಹತ್ರ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಈ ಉತ್ತರ ಪತ್ರಿಕೆ ವೀಕ್ಷಣೆಗೆ ವಿದ್ಯಾರ್ಥಿಗಳು ಬರ್ತಾರೆ, ಶುಲ್ಕ ಪಾವತಿಸಿ ಬರ್ತಾರೆ. ಈ ವಿದ್ಯಾರ್ಥಿ ಬರುವಾಗ ನಾವು ಹುಡುಕುವಾಗ ಉತ್ತರ ಪತ್ರಿಕೆ ಕಣ್ಣಿಗೆ ಸಿಗುವುದಿಲ್ಲ, ಎಲ್ಲಿ ಇದೆ ಅಂತ ಗೊತ್ತಿಲ್ಲ. ಅವನನ್ನು ಬರೇ ಕೈಯಲ್ಲಿ ಕಳಿಸಿದ್ರೆ ಏನಾಗುತ್ತೆ, ನಮ್ಮ ಮೇಲೆ ಇರುವ ನಂಬಿಕೆ ವಿಶ್ವಾಸಕ್ಕೆಲ್ಲ ಧಕ್ಕೆ ಬರುತ್ತೆ. ಕುಲ ಹಚ್ಚುವ ಪರೀಕ್ಷಾಂಗ ಏನು ಪ್ರಯೋಜನ ಇಲ್ಲ ಅಂತ ಆಗ್ತದೆ. ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ಇವರೊಂದು ವಿದ್ಯಾಸಂಸ್ಥೆ ನಡೆಸುವಂಥ ರೀತಿಯೇ ಇದು ಅಂತ ಹೇಳುವಂಥ ಸಂಶಯ ಬರುತ್ತೆ. ತಿಳಿದ್ರೆ ನಾನು ನನ್ನ ಸಂಸ್ಥೆ ಅಂತ ನನ್ನ ತಾಯಿಯ ಮೇಲೆ ಸಂದೇಹ ಪಡುವಂಥ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗ್ತದಲ್ಲ ದೇವರೇ ಅಂತ ಯೋಚನೆ ಮಾಡಿದೆ. ಮಹಾಬಲಗಟ್ಟಿ ಬಂದರು, ಅವ್ರು ಹೇಳಿದರು, ನೀವೇನು ಗಡಿಬಿಡಿ ಆಗಬೇಡಿ, ಅಜ್ಜನಿಗೆ ಅರಿಕೆ ಹೇಳಿ ಅಂತ. ನನಗೆ ಅಜ್ಜ ಅಂತಾರೆ ಯಾರಂತ ಗೊತ್ತಿರಲಿಲ್ಲ, ನನ್ನ ಅಜ್ಜ ಬಿಟ್ಟರೆ ನನಗೆ ಅಜ್ಜ ಬೇರೆ ಗೊತ್ತಿರಲಿಲ್ಲ. ಆಗ ಅವ್ರು ಹೇಳಿದರು, ಅಜ್ಜನಿಗೆ ಬೀಡ ಮತ್ತೆ ಏನಾದರೂ ಅದು ಇಡುವಂಥದ್ದೆಲ್ಲ ಇದೆ, ಅದು ಇಟ್ಟು ನೀವೊಂದು ಜಸ್ಟ್ ಹೇಳಿ ಉತ್ತರ ಪತ್ರಿಕೆ ಸಿಗ್ತದೆ. ನೀವು ನಂಬಲಿಕ್ಕಿಲ್ಲ, ಮಧ್ಯಾಹ್ನ ಊಟ ಮಾಡಿದ್ದು ಸರಿಯಾಗಲಿಲ್ಲ. ನಾನು ವಾಪಸ್ ಬಂದು ನಾನು ನೋಡ್ತೇನೆ, ನನ್ನ ಅಲ್ಮಾರದ ಮೇಲೆ ಆ ಉತ್ತರ ಪತ್ರಿಕೆ ಇದೆ. ಆ ಒಂದು ಉತ್ತರ ಪತ್ರಿಕೆ ಎಲ್ಲಿದೆ? ಆ ಒಂದೇ ಒಂದು ಉತ್ತರ ಪತ್ರಿಕೆ ಆ ಕಟ್ಟಿನಿಂದ ಹೊರಗೆ ಬಂದು ಅಲ್ಲಿತ್ತು, ಕಣ್ಣು ಕಟ್ಟಿದಾಗ ಆಗಿ ನನಗೆ ಸಿಕ್ಕಿತ್ತು. ಅದು ಸಿಗಲಿಲ್ಲ ಅಂತ ಹೇಳಿದರೆ ನಾನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಕೂಡ ಎದುರಾಗಿತ್ತು. ತಿಳಿದ್ರೆ ಇದು ಒಂದು ಅನುಭವ. ಅದೇ ರೀತಿ ನಾನು ಇನ್ನೊಂದು ಅನುಭವ ನಿಮ್ಮ ಎದುರಿಗೆ ಹೇಳ್ತೇನೆ. ಕುಲಪತಿ ಆಗುವಂಥದ್ದು ಸಂತೋಷ್ ಕುಮಾರ ಬಳಿಯಾರರಿಗೆ ಗೊತ್ತಿದೆ, ಅದು ಸುಲಭದ ಕೆಲಸ ಅಲ್ಲ. ನಾನು ಅದು ಏನು ಅಂತ ಇಲ್ಲಿ ಸಭೆಯಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. 6 ಸಲ ಪ್ರಯತ್ನ ಮಾಡಿ ನನಗೆ ಆಗಲಿಲ್ಲ, ಸಪ್ತಪದಿ ತುಳಿಬೇಕಾಯಿತು. 7ನೇ ಸಲ ನನಗೆ ಮಂಗಳೂರು ವಿಶ್ವವಿದ್ಯಾಲಯದ 9ನೇ ಕುಲಪತಿ ಸಿಕ್ಕಿತ್ತು.
ಸಿಗಬೇಕಾದ್ರೆ ಎಷ್ಟು ಜನ ಊರಿನವರು, ನಮ್ಮ ಶಿಕ್ಷಕ ಶಿಕ್ಷಕರ ಬಂಧುಗಳು, ವಿದ್ಯಾರ್ಥಿಗಳು, ಅವರ ಹೆತ್ತವರು, ಪೋಷಕರು, ಮನೆ ಮಂದಿ ಅಲ್ಲ, ಇವರೆಲ್ಲ ಹರಿಕೆ ಹೇಳಿಕೊಂಡಿದ್ದಾರೆ. ಒಬ್ಬರು ನಾಗೇಶ ಅಂತ ಹೇಳೋರು, ನಮ್ಮ ಸೆಕ್ಯೂರಿಟಿ ಇಲ್ಲಿ ಇರ್ಬೋದು, ಅವರು ಕೊರಗಜ್ಜನಿಗೆ ಕೋಲ ಕೊಡ್ತೇನೆ ಅಂತ ಅವ್ರು ಹೇಳಿಕೊಂಡಿದ್ರು. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಡಪಡಿತ್ಯಾರು ಕುಲಪತಿ ಆದರೆ ಕೊರಗಜ್ಜನಿಗೆ ಕೋಲ ಕೊಡ್ತೇನೆ. ಯಾರು? ನಾಗೇಶ, ಒಬ್ಬ ಸೆಕ್ಯೂರಿಟಿ. ಅವನು ಯಾರು, ನಾನು ಯಾರು? ಅಭಿಮಾನದ ಪ್ರಕಾರ ಆಗಬೇಕು ಅಂತಿಲ್ಲ. ಆಗ ನಮ್ಮ ಮೂಲ ನಂಬಿಕೆ ಯಾವುದು? ಅಜ್ಜ, ಕೊರಗಜ್ಜ. ಇದು ಬಹಳ ಮುಖ್ಯ. ಇವತ್ತು ಜೀವನ ನಾವು ನಡೆಸಿಕೊಂಡು ಬದುಕುವುದು ಮುಖ್ಯ ಅಲ್ಲ, ಅರ್ಥಪೂರ್ಣವಾಗಿ ಪರಿಣಾಮಕಾರಿಯಾಗಿ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಕಣ್ಣೀರನ್ನು ಒರೆಸಲಿಕ್ಕೆ ಶಕ್ತನಾಗಲಿಕ್ಕೆ ಬೇಕಾದಂಥ ಸಾಮರ್ಥ್ಯ, ಇಚ್ಛಾಶಕ್ತಿ, ಕೌಶಲಗಳು, ಅವಕಾಶಗಳನ್ನು ಸದ್ಬಳಕೆ ಮಾಡುವ ಚಾಕಚಕ್ಯತೆ ಮತ್ತು ನೈತಿಕ ಮೌಲ್ಯಗಳನ್ನು ಪ್ರದರ್ಶಿಸುವಂಥ ಒಂದು ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ನಮ್ಮಲ್ಲಿ ಇರಬೇಕು ಅಂತಾದರೆ ಖಂಡಿತ ನಾವು ದೇವರ ಮೇಲೆ ಮೊರೆ ಹೋಗಬೇಕಾಗುತ್ತೆ. ಹಾಗೆ ಇಂಥ ಅನೇಕರು ಹರಿಕೆ ಹೊತ್ತುಕೊಂಡ್ರು. ಅದೇ ರೀತಿ ಕೊನೆಗೆ ಆಗುವುದಿಲ್ಲ ಅಂತಾಗುವ ಕೊನೆಗೆ ನಾನು ಕೂಡ ಅನೇಕ ಹರಿಕೆ ಹೇಳಿಕೊಳ್ಳಬೇಕಾಯಿತು. ಆಗ ನನ್ನ ಆತ್ಮಸ್ಥೈರ್ಯ ಜಾಸ್ತಿ ಆಯಿತು. ಆದ ಕಾರಣ ದೇವರು ಇದ್ದಾನೋ ಇಲ್ಲೋ ಅಂತ ಹೇಳುವಂಥ ಪ್ರಶ್ನೆ ಹಾಕೋದಲ್ಲ. ಮೂಢನಂಬಿಕೆ ಮಾಡುವವರು ಮೂಢರು, ಆದರೆ ಮೂಢನಂಬಿಕೆ ವಿರೋಧಿ ನಾನು. ಆದರೆ ಮೂಲ ನಂಬಿಕೆ ನಮಗೆ ಬಹಳ ಮುಖ್ಯ. ದೇವರ ಮೇಲೆ ಇರುವಂಥ ಆ ಭಯ ಅಂತ ಹೇಳಿದರು. ಭಯ ಅಂತ ಹೇಳಿದ್ರೆ ರೆಸ್ಪೆಕ್ಟ್ಫುಲ್ ಫಿಯರ್ ಅಂತ ಇಂಗ್ಲೀಷಲ್ಲಿ ಕರಿತೇವೆ. ಭಯ ಇದ್ರೆ ನಿಮಗೆ ಅಭಯ ಇರುತ್ತೆ. ಈ ಭಯ ಅಂತ ಹೇಳಿದ್ರೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುವಂಥದ್ದು. ಇದು ಭಕ್ತಿ ಶ್ರದ್ಧೆ ಆಗ ಬರುವಂಥದ್ದು. ಭಯ ಅಂತ ಹೇಳಿದ್ರೆ ಒಂದು ರೀತಿದ್ದು ನಾನು ಹಗುರವಾಗಿ ಯಾವುದು ಪರಿಗಣಿಸುವುದಿಲ್ಲ, ನನ್ನ ಮೂಲ ನಂಬಿಕೆಗೆ ಗೌರವ ಕೊಡ್ತೇನೆ. ಯಾಕೆಂತ ಹೇಳಿದ್ರೆ ನನ್ನಲ್ಲಿ ಹರಿದಾಡ್ತಾ ಇರುವಂಥದ್ದು ಭಾರತೀಯ ರಕ್ತ. ಭಾರತ ದೇಶದಲ್ಲಿ ನಾವು ಹಿಂದೂ ಸನಾತನ ಧರ್ಮದಲ್ಲಿ ನಂಬಿಕೊಂಡು ಬಂದದ್ದು ಏನು ಅಂತ ಹೇಳಿದ್ರೆ, ನಮ್ಮ ಈ ಭೂಮಿ ಧರ್ಮಭೂಮಿ, ಪುಣ್ಯಭೂಮಿ, ಕರ್ಮಭೂಮಿ. ಇಲ್ಲಿ ದೇವರುಗಳು ನಮಗೆ ಅಭಯ ನೀಡ್ತಾರೆ, ಸಂಕಷ್ಟ ಕಾಲದಲ್ಲಿ ದಾರಿ ತೋರಿಸ್ತಾರೆ. ಆದರೆ ಕಾಲ ಹಾಳಾಗಲಿಲ್ಲ, ಮನುಷ್ಯನೇ ಹಾಳಾಗ್ತಾ ಇರುವಂಥದ್ದು, ನಮ್ಮ ಬುದ್ಧಿ ಹಾಳಾಗ್ತಾ ಇರುವಂಥದ್ದು. ಕಾಲ ಅದೇ ರೀತಿ ಇದೆ. ಈ ಕಾಲ ಕೆಟ್ಟೋಗಿದೆ ಅಂತ ಹೇಳ್ತೇವೆ ನಾವು, ಶುದ್ಧ ಸುಳ್ಳು. ಕಾಲ ಚೆನ್ನಾಗಿದೆ. ನಾವು ನಮ್ಮ ವೃತ್ತಿ ಧರ್ಮವನ್ನು ಪರಿಪಾಲಿಸ್ತಾ ಬರಬೇಕು. ನಮ್ಮ ಮೇಲೆ ನಮ್ಮ ನಂಬಿಕೆ ಇರಬೇಕು, ಮೂಲ ನಂಬಿಕೆ ಗೊತ್ತಿರಬೇಕು ನಮಗೆ. ನಾವು ನಂಬಿಕೊಂಡು ಬಂದಂಥ ದೇವರ ಮೇಲೆ ಅಚಲವಾದ ವಿಶ್ವಾಸ ಇರಬೇಕು. ನುಡಿದಂತೆ ನಡೀಬೇಕು, ನಡೆದಂತೆ ಪಡ್ಕೊಳ್ಳುವಂಥ ಅನುಭವವನ್ನು ವಿಮರ್ಶಿಸಬೇಕು. ಅಲ್ಲಿ ಏನಾದರೂ ಒಳ್ಳೆಯ ಅಂಶ ಇದ್ದರೆ ಸಮಾಜಕ್ಕೆ ನೀಡಬೇಕು. ಹಾಗಿರುವಾಗ ಮಾತ್ರ ನಾವು ಸಾಧಕಿಯರಾಗ್ತೇವೆ, ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಬೇಕಾಗತ್ತೆ. ಇವತ್ತು ಕೋವಿಡ್ ನಮಗೆ ಹೇಳಿಕೊಟ್ಟಿತ್ತು, ಕೋಟ್ಯಾಧೀಶರು, ಮಿಲಿಯನಾಯರ್ಸು ಕೋವಿಡ್ ಎಲ್ಲ ಗುಣಮುಖವಾಗಿ ಬಂದ ನಂತರ ಅವರ ಸಂಪತ್ತನ್ನು ದಾನ ಮಾಡಿದರು. ನಮಗೆ ಯಾವಾಗಲೂ ತಗೊಳ್ಳೋದಕ್ಕಿಂತ ಕೊಡೋದ್ರಲ್ಲಿ ತೃಪ್ತಿ ಜಾಸ್ತಿ ಇರಬೇಕಂತ. ಸಮಾಜಕ್ಕೆ ಕೊಡಬೇಕು. ಈಗ ಭಾಸ್ಕರ್ ಹೇಳುವಾಗ ಹೇಳಿದರು, ಸಮಾಜ ನನಗೇನು ಕೊಟ್ಟಿದೆ ಅಂತ ಕೇಳೋದಲ್ಲ, ನಾನು ಸಮಾಜಕ್ಕೆ ಏನು ಕೊಟ್ಟಿದೆ ಅಂತ ಹೇಳುತ್ತಾ ಆತ್ಮಶೋಧನೆ ಮಾಡ್ಕೊಳ್ಬೇಕು, ಆತ್ಮಾನುಸಂಧಾನ ಮಾಡ್ಕೊಳ್ಬೇಕು, ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಆಗ ನನ್ನ ಅಂತಸತ್ತು ಏನು ಅಂತ ಹೇಳೋದು ನನಗೆ ಅರ್ಥ ಆಗುತ್ತೆ. ಇದು ಬಹಳ ಮುಖ್ಯ. ಇದು ಮಾಡಿಕೊಳ್ಳುವಾಗ ನನಗೇನಂತ ಹೇಳಿದ್ರೆ, ನನಗೆ ರೋಟಿ ಕಪ್ಪಡ ಅವ್ರ ಮಕಾನ್ ಮೂರೇ ಬೇಕಾಗುವಂಥದ್ದು. ನನ್ನ ಹೊಟ್ಟೆಗೆ ಎಷ್ಟು ಬೇಕಾಗುತ್ತೆ ಇಷ್ಟೇ. ಅದು ಪ್ರಾಯ ಜಾಸ್ತಿ ಆಗೋ ಅಷ್ಟು ತಿನ್ಲಿಕ್ಕಾಗಲ್ಲ ಒಂದದು. ಆ ನಂತರ ನಿಮಗೆ ಮಲಗಲಿಕ್ಕೆ ನಿದ್ದೆ ಬರಬೇಕು, ಎಷ್ಟು ಜಾಗ ಬೇಕು, ಎಂಥ ಮನೆ ಬೇಕು ನಿಮಗೆ ಗೊತ್ತಿದೆ. ಕೊನೆಗೆ ಅಂತಿಮ ಯಾತ್ರೆಗೆ ನಿಮ್ಮನ್ನು ಕೊಂಡೋಗುವಾಗ ಅಥವಾ ನನ್ನನ್ನು ಕೊಂಡೋಗುವಾಗ ಕಾಲಿನ ಚಪ್ಪಲು ಕೂಡ ಕಾಲಲ್ಲಿ ಇರುವುದಿಲ್ಲ, ಯಾವುದು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ, ಯಾವ ಬಟ್ಟೆಯೂ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಅಂಥದ್ದಿರುವಾಗ ನಾನು ಸಂಪಾದನೆ ಮಾಡಿದ್ದು ನನಗೆ ಹೊಟ್ಟೆಗೆ ತಿನ್ನಲಿಕ್ಕೆ, ಮತ್ತೆ ಒಂದು ನೆಮ್ಮದಿ ಬರಬೇಕಾದ್ರೆ ಸಂಜೆ ಮತ್ತೆ ರಾತ್ರಿ ಒಂದು 6 ರಿಂದ 8 ಗಂಟೆ ನಿದ್ದೆ ಮಾಡಬೇಕಂತೆ. ನನ್ನ ಪ್ರಾಯದವರು 6 ಗಂಟೆ ನಿದ್ದೆ ಮಾಡಿದ್ರೆ ಸಾಕು, ಇನ್ನು ಸ್ವಲ್ಪ ಪ್ರಾಯ ಆದರೆ 4 ಗಂಟೆ ನಿದ್ದೆ ಮಾಡಿದ್ರೆ ಸಾಕು. ಅದು ಗಾಢ ನಿದ್ರೆ ಬರಬೇಕು, ಗಾಢ ನಿದ್ರೆ ಬರೋದಿಲ್ಲ. ನನಗಂತೂ 8 ಗಂಟೆ ಫಸ್ಟ್ ಕ್ಲಾಸ್ ನಿದ್ರೆ ಬರ್ತದೆ. ಯಾಕೆ ನಾನು ಇನ್ನೊಬ್ಬರ ಬಗ್ಗೆ ಏನು ದುಷ್ಟ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ, ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳುವಂಥದ್ದು. ಅದು ನಮ್ಮ ಭಾರತೀಯ ಸತ್ವ, ವಸುದೈವ ಕುಟುಂಬಕಂ ಅಂತ. ಶಾಂತಿ ನಾವು ಹೇಳ್ತೇವೆ, ಶಾಂತಿ ಮಾತ್ರ ಪಠಿಸ್ತೇವೆ, ಪಠಿಸುವುದು ಮಾತ್ರ ಅಲ್ಲ, ಅದರಲ್ಲಿ ನಂಬಿಕೆ ಇರ್ತದೆ. ಆ ನಂಬಿಕೆ ಇರುವಾಗ ಗುಳಿಗ ಕೊರಗಜ್ಜ ಕೂಡ ನಮಗೆ ಅನುಗ್ರಹ ನೀಡ್ತಾರೆ, ನಮಗೆ ಅಭಯ ನೀಡ್ತಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಬರಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ನಾನು ಹೇಳ್ತಿರುವಂಥದ್ದು,
ನಾವು ಮೈ ಮರೆಯೋದು ಬೇಡ, ಎಚ್ಚರದಿಂದಿರಬೇಕು. ನಾವು ಮಾತ್ರ ಅಲ್ಲ, ಯುವ ಪೀಳಿಗೆಗೆ ಕೂಡ ಈ ಕೆಲವು ತತ್ವ ಆದರ್ಶಗಳನ್ನು ಅವರಿಗೆ ನೀಡಬೇಕಾಗತ್ತೆ. ಹಾಗಿರುವಾಗ ಸಾಮಾಜಿಕ ಸಾಮರಸ್ಯ ಇರುತ್ತೆ, ಮನಸ್ಸುಗಳ ಬೆಸುಗೆ ಆಗತ್ತೆ. ಯಾಕೆಂದರೆ ನಾ ಅರ್ಥ ಮಾಡಿಕೊಂಡಾಗೆ ಭಾರತ ದೇಶ ಒಂದು ಕಂಬದ ಡೇರೆ ಅಲ್ಲ, 1000 ಕಂಬಗಳ ಚಪ್ಪರ ಅಂತೇಳಿ ನಾವು ಮರೀಲಿಕ್ಕಿಲ್ಲ ಅಂತ ಹೇಳ್ತೇನೆ ನಾನು. ಈ ರೀತಿ ಅರ್ಥ ಮಾಡಿಕೊಂಡ್ರೆ ನಾವೆಲ್ಲ ಸೋದರ ಸೋದರಿಯರು, ಮಾತಾ ಭಗಿನಿಯರು ಎಲ್ಲರೂ ಕೂಡ ಒಂದೇ ಸೂರಿನ ಅಡಿಯಲ್ಲಿ ನೆಮ್ಮದಿಯಲ್ಲಿ ಜೀವನ ಸಾಗಿಸಲಿಕ್ಕೆ ಆಗ್ತದೆ ಅಂತ ಹೇಳೋ ರೀತಿಯಲ್ಲಿ ನಮಗೆಲ್ಲರಿಗೂ ಶುಭವಾಗಲಿ. ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ಧಾರ್ಮಿಕ ಸಭೆಯಲ್ಲಿ ನನಗೆ ಒಂದು ಉದ್ಘಾಟನೆ ಮಾಡಿ ಪಾಲ್ಗೊಳ್ಳಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ನಿಮಗೆಲ್ಲ ಒಂದಿಷ್ಟ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲ ನಮ್ಮ ಅತಿಥಿಗಳು, ಮನೆಯ ಕುಲಪತಿಗಳು ಗೌರವಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಯಾವುದೇ ಹಮ್ಮು ಬಿಮ್ಮಿಲ್ಲದಂತಹ ಒಂದು ವ್ಯಕ್ತಿತ್ವ, ಅಕ್ಷರ ಸಂತ ಪದ್ಮಶ್ರೀ ಹರೇಕಳ ಹಾಜಮರು. ಬಹುಶಃ ಇವತ್ತು ಅವರು ಗುಲ್ಬರ್ಗದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ತೆರಳಬೇಕಿತ್ತು, ಆದರೆ ಅಜ್ಜನ ಏನು ಅನುಗ್ರಹಣೆಯನ್ನು ನಿನ್ನೆ ತನೆದು ಬದಲಾವಣೆ ಹೊಂದಿ ಹಾಜಮರು ಈ ದಿವಸ ನಮ್ಮ ಕಾರ್ಯಕ್ರಮದ ನಮ್ಮ ಎದುರಿಗೆ ಒಂದು ಸನ್ಮಾನವನ್ನು ಸ್ವೀಕರಿಸುವಂತಹ ಒಂದು ಕ್ಷಣ. ಇನ್ನೋರವರು ಶ್ರೀತಾ ವಿದ್ಯಾಧರ ಶೆಟ್ಟಿ, ಹೊಸಪುರ 24x7ನ ಮುಖ್ಯಸ್ಥರು. ತನ್ನ ಆರಂಭದಲ್ಲಿ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅನ್ನು ಪದವಿಯನ್ನು ಪಡೆದು ಆ ವೃತ್ತಿಯನ್ನು ಮುಂದುವರಿಸದೆ ತನ್ನ ಆಸಕ್ತ ಕ್ಷೇತ್ರ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. 1 ವರ್ಷ ಕಲಾಕಿರಣ ಪತ್ರಿಕೆಯಲ್ಲಿ ತನ್ನ ವೃತ್ತಿಯನ್ನು ಆರಂಭಿಸಿದ ಬಳಿಕ ಹೊಸ ಸಂಜೆ ಎನ್ನುವಂತ ಒಂದು ಪತ್ರಿಕೆಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ತನ್ನ ವೃತ್ತಿಯನ್ನು ಆರಂಭಿಸಿ ಬಳಿಕ ಹೊಸಪುರ 24x7 ಎನ್ನುವಂತ ಒಂದು ಪತ್ರಿಕೆಯಲ್ಲಿ ಒಂದು ದೃಶ್ಯ ಮಾಧ್ಯಮದಲ್ಲಿ ಈ ಭಾಗದ ಜನಮನದ ಮಾನಸ ಕ್ರಿಸ್ಮಸ್ ಆಚರಣೆ ಮಾಡುವ ಮೂಲಕ ಎಲ್ಲ ಬಾಂಧವರನ್ನು ಸೇರಿಸಿದ್ದಾರೆ. ಅದರೊಟ್ಟಿಗೆ ಸೌಹಾರ್ದ ರಂಜಾನ್ ಆರಂಭ ಮಾಡುವ ಮೂಲಕ ಈ ಭಾಗದಲ್ಲಿ ಸೌಹಾರ್ದತೆ ಕುಂಡಿಯಾಗಿದ್ದಾರೆ. ಸೌಹಾರ್ದ ದೀಪಾವಳಿ ಆಚರಣೆ ಮಾಡುವ ಮೂಲಕ ಕೂಡ ಈ ಭಾಗದ ಸೌಹಾರ್ದತೆ ಕುಂಡಿಯಾಗಿದ್ದಾರೆ. ಹಸಿಗೋಲಿ ಕೋಣಜ ತಾನೇ ಸ್ಟೇಷನ್ಗೆ ಎದುರುಗಡೆದ ಕೊರಗಜ್ಜ ಸೇವೆ ಸಮಿತಿ ಸಮಯದಲ್ಲಿ ನನ್ನನ್ನು ಈ ಸುಂದರವಾದ ವೇದಿಕೆಯಲ್ಲಿ ಗೌರವಾನ್ವಿತ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಅವರ ಮುಖಾಂತರ ನಮ್ಮ ಜಿಲ್ಲೆಯ ಒಂದು ಮಾಜಿ ಇಲ್ಲಿಯ ಒಂದು ನಮ್ಮ ಹೋಳಿಯರ್ ಸಂತೋಷ ಜೊತೆಯಲ್ಲಿ ನನಗೆ ಭಾಳ ಸಂತೋಷ ಆಗ್ತದೆ. ನಾನು ಕೂಡ ಒಂದು ಶೆಟ್ಟನವರ ಭೂಮಿಯಲ್ಲಿ ಹುಟ್ಟಿದವನು. ಆದರೆ 2003ರಲ್ಲಿ ಸನ್ಮಾನ್ಯ ಕಲ್ಲಿಮಾರದಿಂದ ಇಳಿಕೊಂಡು ನಾನು ಕೋಣೆಗೆ ಮಂಗಳೂರು ಹೋಗುವಾಗ ನನಗೆ ಒಂದು ಶೆಟ್ಟನವರ ಮನೆ ಕರೆದುಕೊಂಡು ನಾನು ಹೋಗ್ತಾ ಇದ್ದೆ. ಏಕೆಂದರೆ ಪೆಸದ್ರ ಕಲ್ಲಿಮಾರು ನಾನೊಂದು ಸಾಮಾನ್ಯ ಮನುಷ್ಯ. ಇವತ್ತು ನನ್ನನ್ನು ಮೋಳವರು ಬಾಲಯತಿಗೆ ಗೌರವಾನ್ವಿತ ಕುಲಪತಿ ಎದುರಲ್ಲಿ ನನ್ನ +1 ಕೊಟ್ಟರು. ಗೌರವಾನ್ವಿತ ನನ್ನ ಬೋಲಿಯಾರ್ ಸಂತೋಷ್ ಕುಮಾರ್ ಹಲವಾರು ಗಣ್ಯತೆ ಇದ್ದರೆ ಭಾಳ +1 ಕೊಟ್ಟರು. ನಾನು ಸಾಮಾನ್ಯ ಮನುಷ್ಯಾಗಿ ಬಡತನಲ್ಲಿ ಹುಟ್ಟಿ ನನ್ನ ತಂದೆ ಕೂಡ ಕಲ್ಲಿಮಾರು ಸೀತಾರಾಮ ಶೆಟ್ಟರವರು 1000 ಮೋಜಿ ಅಡಿಯಲ್ಲಿ ಕೊಟ್ಟಿದ್ದರು. ನಾನು ಅರೆಕ್ಕಲ ಪಂಜಿ ಮಾಡಿ ಶೆಟ್ಟನವರ ಬುಡ್ಡಿ ಕೊಟ್ಟಿದ್ದು. ಆದರೆ ನಾನು ಇವತ್ತು ಒಬ್ಬ ಬಡತನಲ್ಲಿದ್ದು ಇಂಥ ಒಂದು ಸುಂದರವಾದ ವೇದಿಕೆಯಲ್ಲಿ ಗೌರವಾನ್ವಿತ ಕುಲಪತಿಯವರ ಮುಖಾಂತರ ಈ ಶೆಟ್ಟರವರು ಎಲ್ಲ ಜಾಗದಲ್ಲಿ ನಾನು ಇವತ್ತು ಮಾತಾಡ್ತೇನೆ. ನನ್ನ ಕನಸು ಕಾಣಲಿಲ್ಲ. ಯಾಕೆಂದರೆ ನನ್ನ ಜೀವಮಾನ ಇದು ಕೂಡ ನನಗೊಂದು ಪಾಠ ನಿಮ್ಮ ಮಾಡಿಕೊಟ್ಟು. ನಾನು ವಿದ್ಯಾಭ್ಯಾಸ ಪಡ್ಕೊಂಡಿಲ್ಲ, ಆದರೆ ನನಗೆ ಒಂದು ಕುಲಪತಿಯವರ ಪಾಠ. ಯಾಕೆಂದರೆ ಇವತ್ತು ಕೂಡ ನಾನು 2 ಸಲ ಹೇಳಿದ್ದೀನಿ. ಈಗ ಕೂಡ ಸನ್ಮಾನ್ಯ ದೇವೇಗೌಡರು 2ನೇ ಸಲ ಸಾರ್ಥಕ ಮತ್ತು ಅಲ್ಲಿ ಕೂಡ ಇದೆ ಒಂದು ಇಲ್ಲಿ ಕೂಡ ಮಂಗಳೂರಲ್ಲಿ ಇಲ್ಲಿ ನಮ್ಮ ಎಲ್ಲಿ ತೊಕ್ಕೊಟ್ಟಲ್ಲಿ ಹೇಳಿದ್ದೇನೆ. ಆದರೆ ಒಂದು ಹೆಮ್ಮೆ ಆಗ್ತದೆ ನನಗೆ. ಯಾಕೆಂದರೆ ನಾನು ಬಡತನ ಇದ್ದು ಒಂದು ಗಜರಾಣ ಕಟ್ಟ ಮಾಡೋ ಕಂಬದಲ್ಲಿ ಮಾಡ್ತಾ ಇದ್ದೆ. 2000 ಎಸ್ ಟಿ ಫರೀದ್ ಅವರು ನನ್ನ MLA 2000 ಇಸ್ವಿ ಜೂನ್ 17 ತಾರೀಕು ಶನಿವಾರ ಒಂದು ಮದ್ರಸಲ್ಲಿ ಸ್ಥಾಪನೆ ಮಾಡಿ 2006ರಲ್ಲಿ ನಾನು ಸನ್ಮಾನ್ಯ ಲಾಟ್ರಿ ಕ್ಲಬ್ನ ಅಧ್ಯಕ್ಷರ ಹತ್ರ ಒಂದು ಕೈ ನೀಡಿದ್ದೀನಿ. ನಾನು ಧ್ವಜಾರೋಹಣ ಕಟ್ಟಡದಲ್ಲಿ ಮಾಡ್ತೇನೆ, ಸಹಾಯ ಮಾಡಿದ್ದು. ಸನ್ಮಾನ್ಯ ಕುಲಪತಿಯವರ ನನಗೆ 70 ಲಕ್ಷವರೆಗೆ ಕೊಟ್ಟೆ. ಒಂದು ಮನುಷ್ಯ ಈ ಸಾಕ್ಷಿಯ
ಇದು ಕೈ ಹೆಮ್ಮೆ ಅಂತ ಹೇಳ್ತೇನೆ ನಾನು. ಯಾಕೆಂದರೆ 2002 ಜನವರಿ 26ಕ್ಕೆ ನನ್ನ ಒಂದು ಧ್ವಜಾರೋಹಣ ಮಾಡಿ ಕೊಟ್ಟ ನಂತರ ಒಂದು 50 ಲಕ್ಷವರೆಗೆ ನನ್ನ ಕೈ ಏರಿಸಿತ್ತು. ಅದರಿಂದ ನಾನು ಬಡತ ಇತ್ತು. ಸೆಟ್ನವರು ಭೂಮಿಲಿ ಹುಟ್ಟಿದ 1 ಎಕರೆ 30,000 ಸೆನ್ಸ್ ಸಲಬೇಡಿ ಮಂಗಳೂರು ವಿಶ್ವವಿದ್ಯಾಲಯ ಪಕ್ಕದಲ್ಲೇ ನನ್ನನ್ನು ಏರಿಸಿದ್ರಲ್ಲ, ನಿಮಗೆ ಮಾಡಿ ಭಾಳ ಸಂತೋಷದಿಂದ ಇವತ್ತು ಕೊರಗಜ್ಜೆ ಸೇವೆ ಸಮಿತಿ 32ನೇ ಸಂದರ್ಭದಲ್ಲಿ ನಾನು 20 ವರ್ಷ ದಾಟಿ ಹೋಯ್ತು. 36 ಗ್ರಾಮಾಂಚ ಅಧ್ಯಕ್ಷರಲ್ಲಿ ಹೇಳ್ತೇನೆ. ಕೊಣಾಜಿ ಗ್ರಾಮದ ನೀವು 2 ಸಲ ನನಗೆ ಸನ್ಮಾನ ಮಾಡಿದ್ರಿ ಇದೇ ವೇದಿಕೆಯಲ್ಲಿ. ಗೊತ್ತುಂಟ ಏನು ಗೊತ್ತಿಲ್ಲ ನನಗೆ. 2 ಸಲ ಮೊನ್ನೆ ಕೂಡ ಒಂದು JCB ಅವರನ್ನು ಕರ್ಕೊಂಡು ಬಂದು ನಾನು ಆದರೆ ಒಂದು ನಿಮ್ಮ ಹತ್ರ ಒಂದು ಪರ್ಮಿಷನ್ ಕೇಳ್ತೇನೆ. ನಾನು 3 ಜನಕ್ಕೆ ಒಂದು ಸಾಲು ತಂದಿದ್ದೀನಿ ನಿಮ್ಮ ಮುಖಾಂತರ. ಯಾಕೆಂದರೆ ನನ್ನ ಮನೆಗೆ ಬಂದು ಮೊನ್ನೆ ಕೂಡ 2 ಜನ ಸಾಲು ಮಾಡಿದರು. ಇವರು 3 ಕೂಡ ಸಾಕ್ಷಿ. ಒಂದು ಮೋಹನ್ ಸರ್ ಅವರು ಮತ್ತು ಒಂದು ಇವರು ನಿಮ್ಮ ಮುಖಾಂತರ ಕೊಟ್ಟರೆ ಭಾಳ ಸಂತೋಷ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ನನಗೆ ಈ ಸುಂದರವಾದ ವೇದಿಕೆಯಲ್ಲಿ ನನಗೆ ಸನ್ಮಾನ ಮಾಡಿದಿರಿ, ನನಗೆ ಎಲ್ಲ ಸಹಾಯ ಮಾಡೋದು ದೇವರು ನಿಮಗೆ ಆಯುಸ್ಸು ಆರೋಗ್ಯ ಸುಖ ಸಂಪತ್ತು ಈ 32ನೇ ಸಂದರ್ಭದಲ್ಲಿ ಕೊರಗಜ್ಜೆ ಸೇವೆ ಸಮಿತಿಯಲ್ಲಿ ಸುಂದರವಾದ ಮುಂದಿನ ಕನಸು ಅವರು ನಿಮ್ಮನ್ನು ದೇವರು ಒಳ್ಳೆ ಮಾಡಲಿ ಅಂತ ಹಾರೈಸಿ ನನಗೆ ಈ ಅವಕಾಶ ಕೊಟ್ಟದಕ್ಕೆ ಮತ್ತೆ ಒಂದು ಸಾಮಾನ್ಯ ಮನುಷ್ಯಾಗಿ ಒಬ್ಬ ಸಾಮಾನ್ಯ ಬಡತನ ಇದ್ದವನು ದೇಶದ 66 ವರ್ಷದ ಮನುಷ್ಯನು ದೇಶದ ಪ್ರಧಾನಮಂತ್ರಿ ಹತ್ತಿರ ಅವಕಾಶ ಮಾಡಿಕೊಟ್ಟಿದ್ದರು. ನನ್ನ MP ಇರ್ಬೋದು, ನನ್ನ ಜಿಲ್ಲೆ ಇರ್ಬೋದು, ಆದರೆ ದೇಶದ ಪ್ರಧಾನಮಂತ್ರಿ ಅವರನ್ನು ನಾನು ಒಬ್ಬ ಸಾಮಾನ್ಯ ಮನುಷ್ಯ ಇಷ್ಟು ಹತ್ತಿರ ನಿಂದು ಅವಕಾಶ ಕೊಟ್ಟಿಕೊಟ್ಟೆ. ನನಗೆ MP ಇರ್ಬೋದು, ಯಾರು ಇರ್ಬೋದು, ನನ್ನ ಮಾಧ್ಯಮ ಇದ್ದರಲ್ಲ, ನಾನು ಈ ಸಂದರ್ಭದಲ್ಲಿ ಈ ಸಾಲದಿಂದ ರಾಷ್ಟ್ರಪತಿಯವರ ಮುಂದೆ ಹೋಗುವ ಕೂಡ ನನಗೆ ಮುನ್ನ ಸಿಕ್ಕಿದ್ದು ನನ್ನ ದೇಶದ ಪ್ರಧಾನಿ ಅಮಿತ್ ಶಾ ಇದ್ದರು, ಮತ್ತು ಉಪರಾಷ್ಟ್ರಪತಿ ಹೇಳಿದ್ರು. 3 ಜನ ಇದ್ರೊಳಗೆ ನನ್ನ ಮುಗಿದ್ರು. ಈ ಕೈ ಮುಟ್ಟಿದ್ದು ನನ್ನ ಕೈಯಲ್ಲಿ ಕೂಡ ಬ್ಯಾಂಡೇಜ್ ಇತ್ತು. ಸನ್ಮಾನ್ಯ ಕುಲಪತಿ ಇರ್ಬೋದು, ನಮ್ಮ ಸಂತೋಷ್ ಕುಮಾರ್ ನನಗೆ ಸಹಾಯ ಮಾಡಿದ ಬೆಸಾದ್ರೆ ಇರ್ಬೋದು, ಹಲವಾರು ಗಣ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೋಣೆ ಇರ್ಬೋದು, ನನ್ನ ಈ ಕೈ ಮುಟ್ಟಿದ್ದು ಇದು ಸುಳ್ಳು ಏನಲ್ಲ. ಈ ಸ್ಥಳದಲ್ಲಿ ಉಂಟಲ್ಲ, ಇವತ್ತು ಕೂಡ ನನ್ನ ಪಟ್ಟ ಕೂಡ ನನ್ನ ಏನಪ್ಪ ಅದೆಲ್ಲ ಕುಂಜ ನನಗೆ 500 ರೂಪಾಯಿ ಒಂದು ಪ್ರಶಸ್ತಿ ಇಲ್ಲಿಗೆ ಕೊಟ್ಟಿದ್ದರೆ ಆ ಪಟ್ಟ ಕೂಡ ನನ್ನ ಮನೆಯಲ್ಲಿ ಇವತ್ತು ಕಳಿಸಿಕೊಟ್ಟರು. ಆದರೆ ನಾನು ಈ ಸಂದರ್ಭದಲ್ಲಿ ಇನಿ ಕೂಡ ನನ್ನತನ ಈ ಬಡತನ ಇದ್ದವರಿಗೆ ನಿಮ್ಮ ಸಹಾಯ ಸಾಕ ಬೇಕು ಅಂತ ಹೇಳಿ ನನಗೆ ಅವಕಾಶ ಕೊಟ್ಟದಕ್ಕೆ 3 ಜನಕ್ಕೆ ಒಂದು ಸಾಲು ನಾನು ಕೊಟ್ಟರೆ ಎಲ್ಲ ನನ್ನ ಮೇಲೆ ಈ ವಿಶ್ವಾಸದಲ್ಲಿ ಬಂದದಕ್ಕೆ ಮತ್ತೆ ಅದೇ ಬೇರೆ ಬಹುಶಃ ಬಾರಿ ಪ್ರೀತಿ 3 ಜನ ಬಂಧುಗಳಿಗೆ ಶಾಲ್ ಪಾಡ್ಕೊಳ್ಳಿ ಗೌರವ ಕೊಡಲು ಈಗ ಭಾಸ್ಕರಣ್ಣೆ ಅಂತಿನ ಮೋಹನಣ್ಣೆ ನನಗೆ ಫ್ರಾಂಕಿ ಫ್ರಾನ್ಸಿಸ್ ಕೊಟ್ಟಿರೋ ಬಹುಶಃ ಬಾರಿ ಪ್ರೀತಿ ಕೊಟ್ಟಿನ ಚಿತ್ರ ನಿಮಗೆ ಗೌರವ ಅನ್ಎಕ್ಸ್ಪೆಕ್ಟೆಡ್ ಯೋಚನೆ ಮಲ್ಟಿಪ್ಲೇಯರ್ ಗೌರವ ಚಿತ್ರ प्रदीप अजीज मेरे को प्रदीप शाल पाड़ स्मरण के कुर्दू ಲೆಕ್ಕದ ಮಾಲಾದಿಗೆ ಬಂತೇರಿ ಅವೇ ಒಂಜಿ ಮಲ್ಲ ಅಭಿಮಾನದ ಸಂಗತಿ ಐಕ್ಯಪಡಾದ ತೆರೆ ತಗ್ಗಾದು ಈ ಒಂಜಿ ಗುಳಿಗ ಕೊರಗಜ್ಜನ ಸಾನ್ನಿಧ್ಯಡು ಅವೊಂಜಿ ಪ್ರಸಾದ ಪಂಡದ ಎಣ್ಣೆಂದು ಎಂಕ್ ಬತ್ತು ಏನನ್ನು ಲೆತ್ತದ ಇತ್ತು ಮಾನದಿಗೆ ಮಂತಿನ ಮಾತ ಬಂಧುಲಿಗೆ ತೆರೆ ತಗ್ಗಾದ ಸೊಲ್ಮೆ ಸಂದ ಒಂದಿಲ್ಲ ಈ ಕ್ಷೇತ್ರ ಅವೇತೋ ವರ್ಷ ಹೊಸ ಕುರಾಲಿತ್ತೆ 19 ವರ್ಷದ ಇಂಜಿದು 20ನೇ ವರ್ಷಕ್ಕೆ ಪೆದ್ದ ಜೀವನದಿನ ಸಂಭ್ರಮಡುಂಡು ಅಂದ್ರೆ 20 ವರ್ಷಕ್ಕೆ ಇಂಗ್ಲಿಗೆ ಯಾವುದು ಆತು 2 ವರ್ಷದ ಕೊರೋನಾ ಆತು ಮಂತಬಾರ್ದು ಆಂಡಲ ಊರ್ದಕ್ಕೂ ಬಳೆಪಾಯಿನ ಸಂಸ್ಥೆ ಅದು ಹೊಸ ಕುರಾಲು ಶುರು ಮಾಡ್ಬಿಡಾಗ ಅವು ಎಲ್ಲಿಯ ಸಂಸ್ಥೆ ಆಡಲ್ಲ ಇನಿ ಊರ್ದಕ್ಕೂ ಇಡೀ ವ್ಯಾಪ್ತಿಡು ಮಾತಾಕಂಡಿಟ್ಲ ಲೆತ್ತದ ಒಂದು ಬಳೆಪಾಯ ಈತ ಮಲ್ಲ ಮಟ್ಟಿಡು ಹೊಸ ಕುರಾಲು ಬಳೆ ಹುಡುದಾಡ ಇಂಚಿತಿ ಅಭಿಮಾನಿಲು
ಇಂಜಿತಿ ಬಂಧುಲು ಸಾಕ್ಷಿ ಪಣ್ಣದು ಇಂಜಿತ್ತಿನ ಅಭಿಮಾನ ಪ್ರೀತಿನ ಕೊರವಂಚಿನ ನಿಕ್ಲಿಗೆ ಮಾತ ತರಬಾಗ ಸ್ವಲ್ಪ ಸದ್ದ ಒಂದು ಈ ಒಂದು ಕ್ಷೇತ್ರ ನಲಲಾತ್ ಬೆಳಗಾಡು ಮತ್ತು ಸಂಕಲ್ಪ ಕರ್ಕೇರ್ನ ಬಗ್ಗೆ ಮಾಡ್ಕೊಂಡ ಸುರುತ ದಿನದಿಂಚಿಲ್ಲ ಮಾಡ್ತೀವಿ ಮೋಕೆದಿದ್ದು ಮಾತಾ ಕಾರ್ಯಕ್ರಮಗಳಿಗೆ ಸಹಕಾರ ಕೊರನಾರು ಅರೇನು ಈ ಸಂದರ್ಭ ಎಣ್ಣೆಯೋಡು ಅಂಚನೆ ಮಾತ ಸಹಕಾರ ಕೊರವಂಚಿನ ಬಂಧುಗಳಿಗೆ ತರತಕ್ಕ ಸ್ವಲ್ಪ ಸಂದರ್ಭ ಮಾತ್ರೆಗಳ ಎಡ್ಡೆ ಅವಡು ನಮಸ್ಕಾರ. ವಿಶೇಷರು ವಿಶೇಷವಾದ ಒಂದು ಕಾರ್ಯಕ್ರಮ ಭಾರಿ ಪೊರ್ಲದ ಕಾರ್ಯಕ್ರಮದಾದ ಬಂದ ಭಾರಿ ಮಲ್ಲ ಸಭೆ ಉಂಡು ಭಾರಿ ಮಲ್ಲ ಸಭೆ ಇತ್ತು ನನ್ನ ಅವು ಪೊರ್ಲದ ಕಾರ್ಯಕ್ರಮ ಅಂದ್ರೆ ಲೆಕ್ಕಾಚಾರ ವೇದಿಕೆ ರೀತಿಯ ಗೌರವಾನ್ವಿತ ಅಧ್ಯಕ್ಷರ ಘಟಾನುಘಟಿ ನಾಯಕರ ವೇದಿಕೆದ ಎದುರುಪುಣಂಚಿನ ಶ್ರದ್ಧೆದ ಅಪ್ಪನಕ್ಲೆ ಪ್ರೀತಿದ ಎನ್ನ ಮಾತ ಸಹೋದರ ಬಂಧುಲೆ ಭಾರಿ ಶೋಕದ ಕಾರ್ಯಕ್ರಮ ನಿರೂಪಣೆ ಮನ್ಪುಣ ಎನ್ನ ಅತ್ಯಂತ ಆತ್ಮೀಯ ಮಿತ್ರರೇ ಅಂಚನೆ ಮಾಧ್ಯಮದ ಮಿತ್ರರೇ ದಿಂಜ ಪಾತೆರೆ ಹೋಗುಚಿ ದಾದನ ಪಾಂಡನ ಮಾತ ಪೋಂಡು ಎಂಜಿನ ಆಟ ಕೊಂಡಿಗೆ ಐತ ಮೆಟ್ಟು ಕಾತೊಂದುಲ್ಲ ಆಂಡ ಪರಶುರಾಮ ಷಷ್ಠಿದ ಈ ಪವಿತ್ರ ಭೂಮಿಗೆ ಎಂಚಿನ ಮಾತ ಕಾರ್ಣಿಕ ಒಂದೊಂದು ನಂಗೆ ಮಾತ ಗೊತ್ತುಂಟು ಆ ಪರಶುರಾಮನ ಷಷ್ಠಿದ ಈ ಪವಿತ್ರವಾದ ಭೂಮಿಗೆ ಕೊರಗಜ್ಜನ ಕಾರ್ಣಿಕ ಎಂಚಿನ ಗುಳಿಗಜ್ಜನ ಕಾರ್ಣಿಕ ಎಂಚಿನ ಗೊತ್ತಿಜ್ಜನ ಏರ್ಲೆಚ್ಚಿ ಐಕದಾಲ ಜಾತಿ ಇಜ್ಜಿ ಐಕದಾಲ ಮತ ಇಜ್ಜಿ ಐಕದಾಲ ಭೇದ ಇಜ್ಜಿ ಐಕ ಬಡವ ಶ್ರೀಮಂತ ಬಡವ ಪಂಪಣ ಅಂತರಲೆಚ್ಚಿ ಗುಳಿಗಜ್ಜಗ ಒಂಜಿ ತಾರಾಯಿ ದರ್ತನಾದೆ ಕೊರಗಜ್ಜಗ ಒಂಜಿ ಬೀಡೆ ಕೊಡನಾನ ಎಂಚಿನಾನಲ ಮಲ್ಲ ಸಮಸ್ಯೆ ಇಲ್ಲದೆ ಬರ್ತನಾನ ಬೇತ ಬೇತ ಗಾಡಿಗೆ ಸಮಸ್ಯೆ ಬರ್ತನಾನ ತನ್ನ ವಹಿವಾಟದ ಸಮಸ್ಯೆ ಬರ್ತನಾನ ತನ್ನ ಇಲ್ಲಲ್ಲಿ ಎಂಚಿನಾನ ಸಮಸ್ಯೆ ಬರ್ತನಾನ ಇಲ್ಲದ ಅಜ್ಜಿನಗಳು ಬಂತಾರೆ ನಮ್ಮ ಮಗ ಹೋದು ಒಂಜಿ ಗುಳಿಗೆ ತಾರಾಯಿ ದರ್ತಬಲ್ಲ ಇಲ್ಲಲ್ಲಿ ಎಂಚಿನಾನಲ ಮದಿಮೆದ ಪೊರ್ತು ಮೂದೆ ಕುಣುವುದು ಒಂಚಿನಾನಲ ಅವು ದೆಂಗದ ಬೋಪುಣಿ ದಕ್ಕದ ಬೋಪುಣಿ ಮಾಡ್ಪೇರು ಆಡ ದುಡ್ಡು ದಕ್ಕರೆ ಬಂಗಾರ ದಕ್ಕರೆ ಎಂಚಿನ ದಕ್ಕರೆ ಇನ್ನು ಮಾತಾಡಿ ಗೊತ್ತಲು ಅಜ್ಜ ಕೊಂಜಿ ಬೀಡ ದಿನಾಡ ಅವು ಮೂದೆ ಕುಣುವುದು ತಿಕ್ಕೊಂಡು ಒಂದು ಪಂಡೇರು ಎಡಬಡಿತೆ ಆಯ್ತ ಅನುಭವ ಎಂಕೆ ಉಂಟು ಯಾನ ಬಾಂಬೆ ಏರ್ಪೋರ್ಟ್ ಇರ್ತದೆ ಒಂದು ಚಾ ಬರ್ತ ಬಂದಾಗ ಎನ್ನ ಪಾಸ್ಪೋರ್ಟ್ ಅವಳು ಒಳ ಒರಿದು ಹೋಗುಂಡು ಏರ್ಪೋರ್ಟ್ಗೆ ಫ್ಲೈಟ್ಗೆ ಲೇಟ್ ಆಗೊಂಡು ಎನ್ನ ಕೈಟ್ ಪಾಸ್ಪೋರ್ಟ್ ಹಾಕೊಂಡು ಆಂಡ ತಳಮಲ ಹಾಕೊಂಡು ಗಡಿಬಿಡಿ ಹಾಕೊಂಡು ಎನ್ನ ದೋಸ್ತಿ ಎಲ್ಲ ನಾಡುವೇರು ಪತ್ತೇರು ಆಂಡ ಅಪ್ಪಗ ಈ ನಮ್ಮ ಕುತ್ತಾರದ ಅಜ್ಜನ ನೆನಪಾಕೊಂಡು ಅಜ್ಜ ಗೊಂಜಿ ಬೀಡದಿ ಓಡೋನು ಆಂಡ ಯಾನ್ ಹೋಗ್ನಿ ಗಲ್ಪಗೆ ಬೀಡ ಇಂಚ ಕೊಟ್ಟು ಆಂಡ ಕ್ಷಣಾರ್ಥದ ವರಿ ಪಾಸ್ಪೋರ್ಟ್ ಕೈಟ್ ತೆರ್ತಂದು ಬರ್ತಾರೆ ಅಜ್ಜನ ಕಾರ್ಣಿಕ ಬಣ್ಣಿ ಅಜ್ಜನ ಕಾರ್ಣಿಕ ಏತು ಬಣ್ಣ ಐನ ಏರ್ಲ ಪನಿಯನ್ನೇ ಸಹಜ ಅಜ್ಜ ಕೊಂಜೇರ ಏರಲ್ಲ ಅಪಮಾನ ಮಂತೇರ್ನಾಲ ಈ ಭೂಮಿದ ಮೆತ್ತೆ ಅಕಲಿ ಏರ್ಲ ಬದುಕದ ನಾಳೆ ವಿಶೇಷ ಇಚ್ಚಿ ಏತರ ಜನ ಬಂತಾರೆ ನೆತ್ತೇರಿ ಕಟ್ಟೆ ನಾಳ ಅಜ್ಜನ ದೋಷಕ್ಕೂ ಅಜ್ಜನ ಕಟ್ಟೆಗೆ ಹೋದು ಸಾಷ್ಟಾಂಗ ಅಡ್ಡ ಬೋರ್ದು ಎಂಜಿನ ತಪ್ಪು ಅಂತಿಪ್ಪ ಈ ನೆತ್ತೇರು ಕಕ್ಕು ನಾಳ ಉಂಟು ಪಂಡದ ಹಿರಿಯಕ್ಕಲು ಬಂತನ 106 ಕಥೆ ಅಂತ ಗುಳಿಗಜ್ಜನ ಕಾರ್ಣಿಕ ಇಂಜಿನ ಉಂಟು ಬಣ್ಣ ದೂರ ಪೋಚಿ ಮುಡಿಪದ ಚೆಕ್ ಪೋಸ್ಟ್ ಎದುರು ಭಾರಿ ಮಲ್ಲ ಬಿಲ್ಡಿಂಗ್ ಹಾಕೊಂಡು ಬೇತಂಜಿ ಜನತ ಆನ ಅಕಲ ಬಿಲ್ಡಿಂಗ್ ಓಲ್ ಕಟ್ಟುವರು ಬಣ್ಣನ ಅಜ್ಜನ ಕಟ್ಟೆನ ತೆತ್ತದೆ ಅಜ್ಜ ಆ ನೆಟ್ಟೆ ಬಿಲ್ಡಿಂಗ್ ಕಟ್ಟುವರು ನಿರಂತರವಾದ ಸಮಸ್ಯೆ ಬತ್ತೊಂದಿತ್ತು ನಾನಲ್ಲ ಅಜ್ಜನ ಅಕಲ ಬಂದ್ಬೇಡ ಆಗಿದಾಲ ಸಮಸ್ಯೆ ಇಜ್ಜಿ ಅಜ್ಜನ ಕಟ್ಟೆ ಮೂಲಿತ್ತಂದ್ರೆ ಮೇಸ್ತಿರ ಬಂಡದು ಅವರು ಬಾಡ್ಪದ ಮಂಡೆ ಬಿಲ್ಡಿಂಗ್ ಹಾಕೊಂಡು ಇಡೀ ಭಾರಿ ಮಲ್ಲ ಮಾಡ ಹಾಕೊಂಡು ಆನ ಒಂಜಿ ದಿನ ಮಾತೆಲ್ಲ ಇತ್ತಿಲೆ ಕಡೆ ಕಣ್ಣಾರ ನಮಲ ತೂತನ ಮಲ್ಲ ಗಾಳಿ ಬರ್ಕೊಂಡು ಇಡೀ ಮಾಡಿನ ದೇಪದ ಒಂದು 100 ಮೀಟರ್ ದೂರ ಹೋಗೋದು ಅಂಚೆನೆ ದೀಪುಂಡು ಅಪಗ ಆ ಬಿಲ್ಡಿಂಗ್ ದನಿ ಪಂಪೇರು ಅರ್ಧಲ್ಲ ಹಿಂದೂದಲ್ಲ ಹತ್ತಿದೆ ಇಂದು ಪಂತೆರುವರಿ ಪ್ರಶ್ನೆದಾರೆ ಯಾನೆ ನಾನ ನೆಕ್ ಪಿರ ಮಾಡಿ ಮನ್ಪೋಡ್ನಲ್ಲ ಅವಳು ಗುಳಿಗನ ಕಟ್ಟದ ಮಾಲ್ಪುವ ಕಂಡು ಇಂದು ಸತ್ಯ ಸಂಗತಿ ಇಂದು ಆಪುನ ಐಕಾದ ಗುಳಿಗಜ್ಜನಲ ಕೊರಗಜ್ಜನಲ ಏರ್ಲನ್ನು ಮಂತ್ರ ಚಿಂದೆ ಯಾಣ ವಿನಂತಿ ಮಾಡ್ತೀನಿ ಇತ್ತೆ ಆಜಪ್ಪೇರಿಗೆ ನಿಖಲೆ 32 ವರ್ಷದ ಈ ಕಾರ್ಯಕ್ರಮ ನಿಖಲೆ ಅರೆಗೆ ಗೌರವ ಕೊರಿಯಾರೆ ಅರೆ ಗೌರವ ಕೊರನಾಗ ಈ ಸಭೆ ತಿತ್ತಿನ ಮಾತ ಅಪ್ಪನ ಕ್ಲಾದಿಪ್ಪು ಹಿರಿಯ ಕ್ಲಾದಿಪ್ಪು ಅತ್ಯಂತ ಖುಷಿ ಆಗಿದೆ ಆಗ ತಾಟಿ ಕೊಟ್ಟಿ ಎಂಚಿನ ಬಣ್ಣನಲ್ಲ ಆಜಪ್ಪೇರಿಗೆ ಒಂದು ವೇಳೆ ಪದ್ಮಶ್ರೀ ಪ್ರಶಸ್ತಿ ತೆಗೆದನಲ್ಲ ಏರ್ನಲ ಇನ್ಫ್ಲುಯೆನ್ಸ್ ತೆಗೆದಿಚ್ಚಿ ನರೇಂದ್ರ ಮೋದಿಜಿನ ಯೋಜನೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಆಜಪ್ಪೇರ ಅಂಚಿನ ಜನ ಚಿತ್ತುಗುಳಿ ಮಾಡದೆ ಬೇತಕೆಡ ನಟ್ಟದೆ ಇಲ್ಲಿಲ್ಲದೆ ಹೋದು ಪಾಪದ ಜೋಕುಳಿಗೆ ವಿದ್ಯಾಭ್ಯಾಸ ಮಂತ್ರ ಸತತವಾದ ಹಲವು ವರ್ಷ ಪ್ರಯತ್ನ ಮಂತ್ರ ನಡೆದಾದ ಆ ಬೈದಿನಂಚಿನ ನರೇಂದ್ರ ಮೋದಿಜಿನ ಟೀಮ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊರಿಯರು ಕೆಲವೇ ದಿನ ದುಂಬು 2 ಎಕರೆ ಜಾಗ ಸರಕಾರ ಕೊಡ್ತೀನಿ ಮಾಲಿಂಗ ನಾಯ್ಕರು ಬಂದ್ಬಿಡಾರೆ ಆ ಗುಡ್ಡೆದ ಓಲ್ಲ ನೀರಿದ ವ್ಯವಸ್ಥೆ ಇಜ್ಜಿ ಅವಳು ಓಲ್ಲ ಬೋರುಡು ನೀರು
ಆಡ ಆರ ಸುರಂಗ ತೋಡ್ದು ಸುರಂಗದ ಉಲೈ ಪೋದು ಆ ತೋಟನು ಮಂತದನ ಪೊರ್ಲುನು ಮುತ್ತ ಏರ್ಲ ಇನ್ಫ್ಲುಯೆನ್ಸ್ ಅದಕ್ಕೆ ಪದ್ಮಶ್ರೀ ಕೊಡ್ತಿದ್ದೇನೆ. ಒಂಜಿ ಕೃಷಿಗೆ ನಿತ್ಯ ನಿರಂತರವಾದ ಆ ಭೂತಾಯನಿ ಎಂದೋ ಪ್ರೀತಿ ಮಂತಂದಾನ, ಆ ಗಂಗೆಯನ್ನು ಕೊಂಡರಿಯರ ತಾಕತ್ತಿತ್ತಂದಾನ. ಆ ನರೇಂದ್ರ ಮೋದಿಜಿನ ತಂಡ ಆ ಪಾಪದಾರಿಗೆ ಶಕ್ತಿ ಜನರಿಗೆ ಅರೆಗಳ ಪದ್ಮಶ್ರೀ ಪ್ರಶಸ್ತಿ ಅರೆ ಇಲ್ಲದೆ ಬರಕೊಂಡು ಬಂದನಲ್ಲ ನಮ್ಮ ದೇಶ ಏಕೆ ಬದಲಾವಣೆ ಆತನ ಲೆಕ್ಕಾಚಾರ ಮಾಡೋದು. ಕುರಿ ಸಾಕೊಂದು ಕುರಿತೊಟ್ಟಿಗೆ ಪೋವೊಂದು ಒಂಜಿ ಕುರಿತ ಇಡೀ 400-500 ಕುರಿ ಇತ್ತುನಾಲ ಅವು ಕೆಲವು ದಿನ ಕಂಡೋಲೆ ಇರ್ತದೆ. ಏತು ದಿನ ಉಂಡು ಅವರು ನಾಗೇಗೌಡರು ಪಂಪನಾರ ಆ ಕೊಟ್ಟುಲ ಪಿಕ್ಕಸ ಅದಿಯದು ಏತು ಕೆರೆ ಮಂತದೇರಿಂದ ಅಡಿಗೆ ಗೊತ್ತಿಜ್ಜಿ ಆರೆ ವಿಶೇಷವಾದ ಬೇದಕ್ಲೆ ಪಂಪೆರೆ ಪಂಪನ ಲೆಕ್ಕಾಚಾರ ಇಡುತ್ತು ಆ ದೇವರ ಕೊತ್ತನಿಂದ ಬರ್ಸದ ನೀರು ಐಟಿ ಪಡ್ ಅರೆಗಿಲ್ಲ ನಾಡ್ದು ಪದ್ಮಶ್ರೀ ಪ್ರಶಸ್ತಿ ಕೊರಪೇರಿನ ನಮ್ಮ ದೇಶ ಅತಿ ಬದಲಾವಣೆ ಆತನ ಲೆಕ್ಕಾಚಾರ ಬರೋದು. 100 ವರ್ಷ ಬಂಪನಂಚಿನ ಆ ಸಾರು ಮರ ತಿಮ್ಮಕ್ಕ ಅರೆಗೆ ಬೇತೆದಾಳ ಭಾಷೆ ಪೂಜಿ ಅಜಬ್ಬೆರ್ಲಕ್ಕ ಬೇತೆದಾಳ ಗೊತ್ತಿಜ್ಜಿ ಅರೆಗೆ ಕಾಲಿ ಆ ಮರ ನಡ್ದೆ ಆ ಮರಕ್ಕೆ ನೀರು ಪಾಡ್ದೆ ಈ ಮರ ಬಾಕಿದಕ್ಕೆ ನೆರಳು ಕೊರಡು ಬಂದನಲ್ಲ ಅರ್ನಂಚಿನ ಪಂಜವನ್ನೆಲ್ಲ ನಾಡ್ದು ಪದ್ಮಶ್ರೀ ಪ್ರಶಸ್ತಿ ಕೊರ್ಕೊಂಡ ಭಾರತ ದೇಶ ಏತು ಬದಲಾವಣೆ ಆತಂದೆ. ಇದು ನಮ್ಮ ಭಾಗ್ಯ, ಇದು ನಮ್ಮ ಭಾಗ್ಯ, ಇದು ನಮ್ಮ ಭಾಗ್ಯ. ನರೇಂದ್ರ ಮೋದಿಜಿ ನಂಚಿನ ಒಂಜಿ ಆ ಸಿದ್ಧಿ ಆತನಂಜಿನ ಮನುಷ್ಯ ನಮ್ಮ ದೇಶದ ಪ್ರಧಾನಿ ಆದ ಈ ದೇಶ ಜಗತ್ತಿಗೆ ಬೆಳಕಾಪಲೇಕಂತನ ಜಗತ್ತಿಗೆ ನಾಯಕ ಆಪನಂಜಿನ ಇಂದು ಸಿಗದನಾಲ ಇಂದು ಭಾರತ ದಾದಿಗೆ ಪಂಪ ಬಣ್ಣನ 32 ವರ್ಷದ ಗುಳಿಗಜ್ಜ ಕೊರಗಜ್ಜ ಸೇವಾ ಸಮಿತಿಗಳು ಆಕಡೆ ನಿತ್ಯ ನಿರಂತರವಾದ ಸಮಾಜ ಸೇವೆ ಮಂತೊಂದು ವಾರಿ ಶೋಕರು ಕಟ್ಟದೆ ಆ ಅಜ್ಜಗಳ ಗುಳಿಗಜ್ಜಗಳ ಬೋಡಿತ್ತಿನಂಚಿನ ಎಂಚೆಂಚಿನ ಆಭರಣ ಉಂಡು ಎಂಚ ಮಂತದೇರನ್ನ ಬಣ್ಣನ ನಟ್ಟದ ಬೇಡದ ಮಾತೆಲ್ಲ ಒಟ್ಟಾದೆ ಕೂಡ್ದು ಐಕೆ ಜಾತಿಜ್ಜಿ ಮತ ಇಜ್ಜಿ ಬೇದಜ್ಜಿ ಆ ಪುಡೇಟ್ ಬೇರೆ ಈ ಪುಡೇಟಲ್ಲಿ ಪೊರ್ಬುಲು ಕುಲ್ಲುದೇರನಲ್ಲ ಆ ಪುಡೇಟಲ್ಲಿ ಪೊರ್ಬುಲು ಕುಲ್ಲುದೇರೆ ಏತ ಜನ ಬೇತೆ ಜಾತಕ್ಲೆ ಪರಕ ಪಾಡುವೇರೆ ಇಂದು ಇಪ್ಪುನಿ ಅಜ್ಜನಕ್ಲೆ ಶಕ್ತಿ ಈ ಕೊರಗಜ್ಜ ಬೇರೆ ಪಂಡೇರ ಅವನ ಕತೆ ಬೇತೆ ಕತೆ ಪಣ್ಣೊಂದುಲ್ಲೇರು ಯಾನು ಕಾಲೇಜಿಗೆ ಹೋಗಲ್ಲ ಎಂಜಿನಲ್ಲ ಪರೀಕ್ಷೆ ಇತ್ತಿನಾಡ ಮೆಲ್ಲ ಜೊತೆ ಕೈ ಮುಗಿದು ಪೋತಿನಂಚಿನ ನಿದರ್ಶನ ಇತ್ತು ಅದನ್ನು ಕಲ್ತದಿಚ್ಚೆ ಅಜ್ಜೆ ಪಾಸ್ ಮಾಡ್ಕೋರು ಬಂದು ಲೆಕ್ಕಾಚಾರ ಇನ್ನು ಮಾತ ಅಜ್ಜನ ಕಾರ್ಮಿಕ ಆಡ ಹಸೆಗೋಲಿಗೆ ಇನ್ನು ಮುತ್ತು ರಕ್ತದ ಕಿರೀಟ ಇತ್ತಿಲಕ ಅಜ್ಜೆಲ್ಲ ಗೊಲಿಗಜ್ಜೆಲ್ಲ ಇಂದು ನಿತ್ಯ ನಿರಂತರವಾದ ದಿಂಜ ಪಾತೆರ ಪೋಪುಜಿ ಯಾನ ಎಕಡೆ ಪಂತ ಅಂಚಾದೆ ಆ ದೇವರ ಮಾತೆರೆಗಳ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯನ ಕರುಣಿಸೋಡು ನಮ್ಮ ಮಾತೆಲ್ಲ ಒಂಜಪ್ಪೆ ಜೋಕ್ಲ ಲೆಕ್ಕ ನರೇಂದ್ರ ಮೋದಿಜಿ ಮಂತ್ರಿನಂಚಿನ ಯೋಚನೆ ಲೆಕ್ಕ ಒಟ್ಟಾದು ಒಂಜಾದು ಈ ಭಾರತಾಮೆನ ಜೋಗುಳು ಪಂಪನ ಭಾವನೆ ಬರಡು ಶ್ರೀಮಂತ ಬಡತನ ಪಂಪನ ಅಂತರಜ್ಜಂದ ನಮ್ಮ ಒಟ್ಟಾದು ನಮ್ಮ ಈ ದೇಶಕ್ಕೂ ಬರದು ದಾದಾನ ಮನ್ಪುಗ ಆ ಶಕ್ತಿ ಪರಮಾತ್ಮೆ ಮಾತೆರೆಗಳು ಕೊರಡೆ ಪನ್ನೊಂದು ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗವಿರುವಂಥ ಎಲ್ಲ ಅಜ್ಜನ ಭಕ್ತರೇ, ಬಹುಶಃ ನಾನು ಕಳೆದ ಇಲ್ಲಿ ಬಂದು 3 ವರ್ಷ ಆಯಿತು. 3 ವರ್ಷದಿಂದ ನೋಡ್ತಾ ಇದ್ದೇನೆ ಕೊರಗಜ್ಜ ಸೇವಾ ಸಮಿತಿಯವರು ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಪ್ರೀತಿಯಿಂದ ಈ ಸೇವಾ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ಯಾರಿಗೂ ಆ ಪ್ರೀತಿಯ ಶ್ರದ್ಧೆ ಅನ್ನೋದಿಲ್ಲ ಅಂದರೆ ಇಷ್ಟು ಉತ್ತಮವಾಗಿ ಈ ಕಾರ್ಯನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಜ್ಜ ಇನ್ನೂ ಅವ್ರಿಗೂ ತುಂಬ ಶಕ್ತಿ ಕೊಡಲಿ, ಇನ್ನೂ ಇಂಥ ಕಾರ್ಯಗಳನ್ನು ಮಾಡೋವಂಥ ಶಕ್ತಿ ಕೊಡಲಿ ಅಂತೇಳಿ ಆಶಿಸ್ತೇನೆ. ಅದೇ ರೀತಿಯಾಗಿ ಸಮಾಜದ ಸೇವೆ ಸಲ್ಲಿಸಿದ ಮಹಾನ್ ವ್ಯಕ್ತಿಗಳಿಗೂ ಕೂಡ ಇಂದು ಅವರ ವತಿಯಿಂದ ಸನ್ಮಾನ ಮಾಡಿದ್ದಾರೆ. ಅದು ಕೂಡ ನಮ್ಮೆಲ್ಲರಿಗೂ ಪ್ರೇರಣಾದಾಯಕ ಆಗಿದೆ. ಮುಂದೆ ಕೂಡ ಇಂಥ ಕಾರ್ಯಗಳು ನಡೀಲಿ ಅಂತ ಆಶಿಸ್ತೇನೆ. ಮುಂದುವರೆದು ನಮ್ಮ KSRP ಅವರು ಕೂಡ ಅತ್ಯಂತ ಹೆಚ್ಚಿನದಾಗಿ ಈ ದೈವ ಕಾರ್ಯದಲ್ಲಿ ಭಾಗವಹಿಸ್ತಾ ಇರ್ತಾರೆ. ಅವ್ರಿಗೂ ಕೂಡ ಅಜ್ಜ ಇನ್ನೂ ಶಕ್ತಿ ಕೊಡಲಿ, ಇನ್ನೂ ಇಂಥ ಕಾರ್ಯದಲ್ಲಿ ಭಾಗವಹಿಸ್ಲಿ ಅಂತ ಆಶಿಸ್ತಾ 12 ಮಾತು ಮುಗಿಸ್ತಾರೆ. ಎಂಕ್ಲ ಈ ಕೊರಗಜ್ಜನ ಎಕಡೆ ಅಡಿಪಡೈತೇರು ಪಂಡ್ಲಕ್ಕನೆ ಕೊರಗಜ್ಜೆ ಪಂಡ ಯಾಂಕ್ ನೆತ್ತ ಎಂಚಿನ ಮಹಿಮೆ ಪಂದು ಗೊತ್ತೈನಿ ಯಾನ ಈ ದೇರಳ ಕಟ್ಟೆ ಪರಿಸರ ಬತ್ತಿ ಬೊಕ್ಕನೆ ಯಾನ್ ತುಂಬ ಕುಡ್ಲಾದ ಬರುವಂತೆ ಅಂಚಿಲ್ದು ಪೋಂತೆ ಎಂಕ್ಲ ಈ ಕೊರಗಜ್ಜೆ ಪಂಡ್ಪುಣ ಅಂಚಿನ ಜಾಸ್ತಿ ಉಪ್ಪುಣ್ಣ ನಮ್ಮ ಈ ದೇರಳ ಕಟ್ಟೆ ಪರಿಸರಡೆ ಆರ್ನ ಮಹಿಮೆ ಎಂಚಿನ ಕಾರಣಕ್ಕೆ ಎಂಚಿನ ಪಂಡ್ಪುಣೆನ ಯಾನ್ನ ಇತ್ತೆ ಒಂಜಿ 10-15 ವರ್ಷ ತಗೊಂದಿಲ್ಲ ಅಂಚಾದ ಯಾನ ದೇವರಿಗೆ ಏಕಲ ಕೈ ಮುಗಿಯೊಂದುಪ್ಪೆ ಎನ್ನ ಕ್ವಾರ್ಟರ್ಸ್ ಪೋಂಟ್ನ ದುಂಬುಡ್ದೆ ಯಾನ್ ಕಾಣ ಲಕ್ಕಿ ಪೆಟ್ಟಿಗೆ ಆ ದೇವರಿಗೆ ಕೈ ಮುಗಿದ್ದು ಯಾಕಂದ್ರೆ ಎಡಪೆಡ್ತಾರೆ ಪಣ್ಲಕ್ಕನೆ ಆರೆಂಚನೆ ಯಾನ ಎಂಚನೆ ಯಾನೊಂದು ಆಸ್ಪತ್ರೆಗೆ ಕೆಲಸ ಮಲ್ಪನೆ ಎನ್ನ ಪ್ರಸ್ತುತ ಪ್ರಾರ್ಥನೆ ಬರ್ಪುನಂಚಿನ ರೋಗಿಲ್ ಮಾತೆಲ್ಲ ಹುಷಾರಾದ ಪೋಟ್ ಪಂಪುನಂಚಿನ ದೇವರ ಪ್ರಾರ್ಥನೆ ಎನ್ನ ದೇವಸ್ಥಾನ ದೇವಸ್ಥಾನದ ಹಾಸ್ಪಿಟಲ್ದ ದೇವಸ್ಥಾನ ಪೋಂಡಲ್ಲ ಶನಿವಾರ ಬರ ಪಾಡ
ಯಾನ್ ದೇವಡ ಪ್ರಾರ್ಥನೆ ಮಲ್ಪುನೈತೆ ಬರ್ಪುನಂಚಿನ ರೋಗಿಗಳು ಮಾತೆಲ್ಲ ಹುಷಾರಾದ ಪಾಡು ಎನ್ನ ಆಸೆ ಆತೆ ಬೊಕ್ಕ ಬಾಕಿ ಎನ್ನ ಫ್ಯಾಮಿಲಿಗೆ ಎನ್ನ ಕುಟುಂಬದ ಬಾಕಿದಾಗಲಿ ಬೊಕ್ಕ ಎನ್ನ ಪ್ರಾರ್ಥನೆ ಅಂಚೆನೆ ಯಾರು ಪಂಡದೆ ರೆಡಿ ಬರ್ತಾರೆ ಆರು ಅಂಚನೆ ಪಂಡಿಲ್ಲ ಅವು ಮಾತೆಲ್ಲ ಅಕ್ಕನ ಮನಸ್ಸಲ್ಲಿ ಅಂಚನೆ ಒಪ್ಪುಣು ಕೆಲವರು ಸಮಾಜ ಸೇವೆ ಮಲ್ಪುನ ಅಕ್ಕನ ಮನಸ್ಸು ಅಂಚಿನ ಇಂದು ಬರ್ಪುಣ ಪಂಪಣೆ ನಾನು ಎಣ್ಣಿರುppe ಅಂಚೆನೆ ಇಂದು ಧಾರ್ಮಿಕ ಸಭೆ ಆಯ್ನ ಹತ್ರ ಯಾನಂಜಿ ರೆಡ್ ಪಾತ್ರ ಪಂಪೆ ಜನಗಳಿಗೆ ಇಂಚಿನ ಪಂಡ ನಮ್ಮ ಒಳ್ಳೆಯ ಸಮಾಜ ಕಾರ್ಯ ಮಲ್ಪಡುಂದ ಅಂಟ ನಮ್ಮ ಒರಿ ಸರಕಾರಿ ಹುದ್ದೆ ಹತ್ತಿಂದ MLA ಆದ MP ಆದ ಒಪ್ಪುಡುಂದಿಜ್ಜಿ ಯಾವ ರೀತಿಯಿಂದ ಸಮಾಜ ಕಾರ್ಯನು ಮಲ್ಪೊಲಿ ಪಂಪನೇನೆ ಎತ್ತೋದೆ ನಮಗೆ ತೋಚದ್ ಕೊಡ್ತೇವೆ ಇತ್ತೆ ಆಚೆದಿರೋದಕ್ಕೂ ಅಂಚಿನ ಮಾತನ್ನೆಲ್ಲ ಮನಸ್ಸು ಅಂಚಿನ ಭಾವನೆ ಬುಡ್ದು ಅಂಚಿನ ಸಮಾಜ ಕಾರ್ಯ ನಿಖಿಲ್ ತೊಡಗಿಸ ಒಂದು ನಿಖಿಲ್ನ ಮಟ್ಟೋಡು ಎಂಚ ಮಲ್ಪರ ಅಂಚಿನ ಸಮಾಜ ಕಾರ್ಯ ಮಲ್ಪುಲೆ ಅವು ತೋಚವಳೊಂದು ಇಜ್ಜಿ ನಿಖಿಲಿಗೆ ಸಮಾಧಾನ ಎತ್ತಂಡ ಅಂಚಿನ ಕಾರ್ಯ ಮಲ್ತಂಡ ಅವನ್ ತೂದು ನಿಖಿಲಿಗೆ ಐತೆ ಪ್ರತಿಫಲ ಕೊಡ್ಕೊಂಡು ದೇವರು ಒಪ್ಪಿರೆ ಅದನ್ನ ಕೊರಗಜ್ಜೆ ಒಪ್ಪಿರಂದು ಬಂದಿಯಾನ ಮನೆಯರೆ ಇಷ್ಟಪಡಕ್ಕೆ ಅಂಚೆನೆ ನಮ್ಮ ಜೋಕ್ಲಿಲ್ಲ ಎಲ್ಲಿಡೆ ನಮ್ಮ ಹತ್ರ ಜೋಕ್ಲು ಎತ್ಕೊಂಡು ಒಂದಿರಟ್ಟೆ ನಮ್ಮ ಮಾತಾಡಲು ಒಪ್ಪುನು ಈ ಜೋಕ್ಲಿಗೆ ನಮ್ಮ ಎಲ್ಲಿಡೆ ಧಾರ್ಮಿಕ ಪಂಡ ಅವೇ ಸಂಸ್ಕೃತಿ ಬೊಕ್ಕ ಸಂಸ್ಕಾರನ ಹಾಕ್ಲಿಕ್ಕೆ ಕಲ್ಪವಡು ಇಂದೇನೆ ನಿಖಿಲ ಮಾತ ಜೋಕ್ಲಿಲ್ಲ ನಿಖಿಲ ಎಲ್ಲಿಡೆ ನಿಖಿಲ ಜೋಕ್ಲಿಗೆ ಸಂಸ್ಕೃತಿನ ಸಂಸ್ಕಾರನ ಕಲ್ಪ ಒಂದು ಹಾಕ್ಲೇನು ದುಂಬುಗು ಎಡ್ಡೆ ಪ್ರಜೆ ಆಯ್ತು ಸಮಾಜ ಸೇವೆದೊಟ್ಟಿಗೆ ಹಾಕುಲ್ಲ ಎಡ್ಡೆ ಗಣ್ಯ ವ್ಯಕ್ತಿ ಆದ ಬಿಳಿಪುನಂಚಿನ ಒಂಜಿ ಮಾರ್ಗದರ್ಶನ ಕೊರಲೆ ಪಂದ ಮಾತ ಜೋಕ್ಲನ ಅಪ್ಪ ಮಾಡಲ ನಾನು ಕೇಳೊಂದು ಎಂಕಿನಿ ಈ ಸಭೆಟ್ ಪಾತ್ರದ ಅವಕಾಶ ಮುತ್ತುಕೊಂಡಂಚಿನ ಗುಳಿಗ ಗೌರವ ಸೇವಾ ಸಮಿತಿಗೆ ವಂದಿಸ ಒಂದು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಹಿರಿಯರಿಗೂ ವಂದಿಸುತ್ತಾ ಗುಳಿಗ ಕೊರಗಜ್ಜ ಸೇವಾ ಸಮಿತಿಯ 32ನೇ ವರ್ಷದ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿಕೊಂಡಂತಹ ಕುಶಕ್ಕಾಜವರೇ, ಅದೇ ರೀತಿ ಇದನ್ನು ಉದ್ಘಾಟಕರಾಗಿ ಆಗಮಿಸಿದ ಪ್ರೊಫೆಸರ್ PS ಎಡಪಡಿ ಸರ್ ಅವರು, ಅದೇ ರೀತಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಸೀನರಾದ ನನ್ನ ಹಿರಿಯರು ನನ್ನ ಆತ್ಮೀಯರಾದಂಥ ಸಂತೋಷ್ ಗೋಳಿಯರವರು ಹಾಗೂ ಎಲ್ಲ ಗಣ್ಯರೇ, ನಾನು ಹೆಚ್ಚು ಮಾತಾಡಿ ಹೋದರೆ ಈಗಾಗಲೇ ಸಮಯ ಮೀರಿದೆ. ಒಂದೆರಡು ವಿಷಯವನ್ನು ಈ ಸಭೆಯಲ್ಲಿ ಪ್ರಸ್ತಾವಿಸಿದೆ. ನಾನು JC ಮಗಳ ಗಂಗೋತ್ರಿಯಲ್ಲಿ 2 ವರ್ಷ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವಾಗ ಈ ಪರಿಸರದಲ್ಲಿರುವಂಥ ಎಲ್ಲ ಕಷ್ಟ ನಷ್ಟಗಳನ್ನು ನಾನು ನೋಡಿದ್ದೇನೆ. ಅದೇ ರೀತಿ ನಮ್ಮ JC ಸಂಸ್ಥೆ ಎಲ್ಲರಿಗೂ ನಾವು ಸ್ಪಂದಿಸಿದ್ದೇವೆ. ಈ ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ಹಲವಾರು ಕೋವಿಡ್ ಕಿಟ್ ಆಗಲಿ ಬಡವರಿಗೆ ಊಟ ಆಗಲಿ ನಾವೆಲ್ಲ ಮಾಡಿದಂಥ ಕಾರ್ಯಗಳಿಗೆ ನಮ್ಮ ಅಜ್ಜನೇ ನಮಗೆ ಸಂಪೂರ್ಣ ಒಂದು ಆಶೀರ್ವಾದಿಸಿದ್ದಾರೆ ಹೇಳಲಿಕ್ಕೆ ನಾನು ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಇನ್ನೊಂದು ವಿಷಯ ಏನಂದರೆ, ನನ್ನ ಬಾಲ್ಯದಲ್ಲಿ ನಾನು ನನ್ನ ತಂದೆ ತಾಯಿಯಾಗಲಿ ನನ್ನ ನೆರೆಕೆರೆಯವರಾಗಲಿ ಏನೋ ಒಂದು ವಸ್ತು ಕಳೆದು ಹೋದರೆ, ಒಂದು ದನ ಇಲ್ಲದಿದ್ದರೆ ಆಗಲಿ ಒಂದು ವಸ್ತು ಕಳೆದು ಹೋದರೆ ಅಜ್ಜನಿಗೆ ಬೇಡಿದರೆ ಮಾರನೇ ದಿವಸ ಆ ದನ ಮನೆ ಬಂದು ಬಾಗಿಲಲ್ಲಿ ನಿಲ್ತದೆ. ಇದು ನಡೆದ ಘಟನೆ ನಾನು ಸಾಕ್ಷಿಯಾಗಿದ್ದೇನೆ. ಅದೇ ರೀತಿ ಈಗ ವೇದಿಕೆಯಲ್ಲಿ ನಾವು ಅಕ್ಷರಸಂತ ನನ್ನ ಹಿರಿಯರು ಅವರಿಗೆ ನಾವು ಸನ್ಮಾನಿಸಿ, ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿ ಶೆಟ್ಟರನ್ನು ಗೌರವಿಸಿ ದೊಡ್ಡ ಒಂದು ಹೆಮ್ಮೆಯ ಸಂಗತಿ. ಅದರ ಜೊತೆಗೆ ನಾವೊಂದು ಅಜ್ಜನ ಕಾರ್ಯಕ್ರಮವನ್ನು ಈ ಸ್ಥಳದಲ್ಲೇ ನೋಡಿದ್ದೇವೆ. ನಾವು ನಿಜವಾಗ್ಲೂ ನಾವು 3 ಸರ್ಕಾರಿ ಸೇವೆಯಲ್ಲಿರುವವರು, ಭಾಸ್ಕರ್ ಸರ್ ಆಗಲಿ, ಮೋಹನ್ ಸರ್ ಆಗಲಿ, ನಾನಾಗಲಿ, ನಾವು 3 ಜನರು ಕೂಡ ಸರ್ಕಾರಿ ಸೇವೆಯಲ್ಲಿ ಇದ್ದು ಕೂಡ ಸಮಾಜ ಸೇವೆ ಮಾಡ್ತಾ ಬಂದಿದ್ದೇವೆ. ಈ ಸ್ಥಳದಲ್ಲಿ, ಪುಣ್ಯದ ಸ್ಥಳದಲ್ಲಿ ನಮ್ಮನ್ನು ಇವತ್ತು ಸನ್ಮಾನಿಸಿದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳುತ್ತಾ, ನನಗೆ ಈ ಮಾತನಾಡಲು ಒಂದು ವೇದಿಕೆ ಈ ಕಾರ್ಯಕ್ರಮಕ್ಕೆ ಕರೆದು ಬಂದರೆ ಮಾತಾಡಲಿಕ್ಕೆ ಅವಕಾಶ ಮಾಡಿದ ಎಲ್ಲರಿಗೂ ವಂದಿಸಿದ ನನ್ನ ಮಾತುಗಳನ್ನು ಕೊನೆಗೊಳಿಸಿ. ಜೈ ಹಿಂದ್, ಜೈ ಕನ್ನಡ. ಮಾತ ಗಣ್ಯರೇ, ಅಂಚನೆ ಸೇರಿದಿನಂಚಿನ ಮಾತ ಬಂಧುರೆ, ಸುಮಾರು 31 ವರ್ಷದಿಂದ ಈ ಜಾಗಡು ನಿರಂತರವಾದ ಕೊರಗಜ್ಜ ಗುಳಿಗಜ್ಜನ ಸೇವೆ ಮಾಡ್ತೊಂದು ಬಾರಿ ಪೊರ್ಲದ ಒಂದು ಕೂಟನ್ನು ಕಟ್ಟೊಂದು ಆ ಕೂಟದ ಮಾತ ಸದಸ್ಯರನ್ನು ಹೊರತೊಂದು ವರ್ಷಕ್ಕೆ ವರ್ಷ ಎಡೆಟ್ಟೆ ರೀತಿಯಲ್ಲಿ ಈ ಕ್ಷೇತ್ರವನ್ನು ಬೆಳಗಾವಿ ಬಂಗಬರ್ಪಿನ ಮಸ್ತ್ ಎಡ್ಡೆ ಜವನೀರಿನಲ್ಲಿ ಕೂಟಂಡು ಆ ಕೂಟ ನನಲಾತ ನಿತ್ಯ ಬರಡು ಅಂಜನೆ ವಿಶೇಷವಾದ ಹಾಜಬ್ಬೆರಿಗೆ ಸಾಧಾರಣ ಸಾರಕಟ್ಲೆ ಸನ್ಮಾನ ಆತನು ಅಂಡ ಇನಿ ಅಜ್ಜನ ಒಂದು ಕಾರ್ಮಿಕಗಿನ ಬಂಡ ಆ ಜನ ಇನಿ ಕೊರಗಜ್ಜ ಸೇವಾ ಸಮಿತಿದ 3 ಜನಕ್ಕೆ 3 ಆರ್ನ ಇಲ್ಲರಿದ್ದ ಆ ಸಾಮಾನ್ಯ ಪುರ 11 3 ಸನ್ಮಾನ ಮಾಡ್ತಿರ್ತೀನಿ ಬಂಡ 5 ನಿಮಿಷದ ವಿಶೇಷ ನಾಲೆಜ್ ಅವು ಇಂಚಿನ ಪಡು
ನನ್ನ ಒಂದು ಜನ ಪಾತೆರು ಒಳ್ಳೆರು ನಿಖಲು ಪೂರ ಪಾತೆರನ ಕೇಂದು ಬಡಿದು ನಾಟಕ ಏಪ ಶುರುವಾಪ ಒಂದು ಕಾತೊಂದಿಲ್ಲರು ಅಂಚೆ ಹೆಚ್ಚದಾಲ ಪಾತೆರಂದೆ ಮೂಲು ನೆಲೆಯಿನ ಕೊರಗಜ್ಜೆ ಗುಳುಗಜ್ಜೆ ನಮಗೆ ಮಾತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆಯುಷ್ಯ ಆರೋಗ್ಯ ಭಾಗ್ಯ ಕೊರಡು ನಮ್ಮ ಮಾತ ಎಟ್ಟೆ ಮನ್ಪಡ್ಕೊಂಡೊಂದು ಈ ಸುಮಾರು ಒಂದು 15 ವರ್ಷದ నుంచి ಈ ಒಂದು ಕ್ಷೇತ್ರದ ಆಪಿನಂಚಿನ ಪ್ರತಿ ಕಾರ್ಯಕ್ರಮಗಳ ಏನನ್ನೆತ್ತಿದ ಒಂದು ಗೌರವ ಕೊರನೆಗೆ ಎಣ್ಣ ನೆಕ್ ಮಾತ ದಾದ ಬಂಡವು ಇಂಕು ಕೊರನ ಗೌರವತ್ತು ಎಣ್ಣಪ್ಪ ಉಳ್ಳಾಂಡಿ ಕೊರನ ಗೌರವ ಅನ್ನೋದು ಪಾತ್ರವಂತವೇ ಜೈ ಹಿಂದ್ ಜೈ ಕರ್ನಾಟಕ. ಇನ್ನಿತ ದಿನ 33ನೇ ವರ್ಷದ ವರ್ಷಾವಧಿ ಕೋಲ ಅಂಚನೆ 28ನೇ ವರ್ಷದ ಸತ್ಯನಾರಾಯಣ ಪೂಜಲ ಇನಿ ಮಧ್ಯಾಹ್ನ ನಡತಂಡು ಬಾರಿ ಪೊರ್ಲುಡು ಈ ಕಾರ್ಯಕ್ರಮ ನಡತನಿ. ಈ ಕಾರ್ಯಕ್ರಮ ನಡಪಾರೆ ಈತು ವರ್ಷದಿಂಚ ಶ್ರಮ ಮಂತಿನಂಚಿನ ನಮ್ಮ ಇತೆ ಸಂಗಪ್ಪ ಕರ್ಕೇರ ಅರೆಲ್ಲ ಈ ಸಂದರ್ಭಡಿಯಾನ ನೆನಪು ಮಂತೊಂದುಲ್ಲೆ ಅಂಚನೆ ಈ ಕಾರ್ಯಕ್ರಮನ ಪೊರ್ಲುಡು ಈತು ವರ್ಷದ ನಡಪಾದ ಕೊರಂದು ಬರ್ಕುನ ಮಾತ ಈ ಊರ್ದ ಜನಕುಲ್ಲ ಊರ್ದಕ್ಕಲ್ಲ ಅಂಚನೆ ಕಮಿಟಿದ ಸದಸ್ಯರ್ಲ ಇತ್ತದ ಪೊರ್ಲುಡು ನಡತಂದು ಕೊರಂದುಲ್ಲೇರು ಮುಕ್ಲೆ ಮಾತರಿಗ್ಲ ಎನ್ನ ಪರವಾದ ಊರ್ದಕ್ಕನ ಪರವಾದ ಅಭಿನಂದನೆ ಅನ್ಕೊಂಡೊಂದುಲ್ಲೆ ಅಂಚನೆ ಈ ಗುಳಿಗಜ್ಜ ಕೊರಗಜ್ಜ ದೈವದ ಕಾರ್ಣಿಕ ಏತುಂಡು ಪಂಡದು ನಂಬಿನಕ್ಲೆಗ್ ಗೊತ್ತುಂಡು ಐತ ಸತ್ಯ ಏತುಂಡು ಪಂಡದು ಸತ್ಯನ ದಂಡದ ಪೋಯಿನಕ್ಲೇನು ಏಪೊತ್ತದಲ ಅಜ್ಜೆ ಮಿತ್ತು ಬರ್ರೆ ಬುಡುಪುಜೇರು ಅಂಚನೆ ಎತೋ ನಿದರ್ಶನಲು ಮೂಲು ಉಲ್ಲ ನಮ್ಮ ಊರುಡು ಪ್ರತ್ಯಕ್ಷವಾದ ಮೂಲು ಎತ್ತೋ ವಿಷಯಲು ನಡತದಂದು ಅಂಚನೆ ಅಜ್ಜನ ಕಾರ್ಣಿಕನ ಊರುಡು ಈ ಊರ್ದಕ್ಕೆ ಲತ್ತಂದೆ ಪರ ಊರುಡ್ದ ಈ ಸಂದರ್ಭಡು ಮಾತೆರೆಲ್ಲ ಇಡೀ ಊರುಗು ತರ್ಪಡ ಅಂಚೆನ ಒಂಜಿ ಪ್ರೀತಿದ ಅಜ್ಜೇರು ನಮ್ಮ ಊರುಡು ನೆಲೆ ಹಾಕ್ತೇರು ಅಂಚಾದಪ್ಪನಾಗ ಅರ್ನ ಆಶೀರ್ವಾದ ನಮ್ಮ ಮಿತ್ತಲ ಊರ್ದಕ್ಕನ ಮಿತ್ತಲ್ಲ ಪರ ಊರ್ದಕ್ಕನ ಮಿತ್ತಲ ಮಾತೆನ ಮಿತ್ತಲ ಏಪಲ ಇಪ್ಪಡ ಪಂಡದು ಯಾನು ಪ್ರಾರ್ಥನೆ ಮಾಡ್ತೇವೆ ಇಂಕ ಪಾತ್ರೆ ಅವಕಾಶ ಕೊರ್ನೇಕ್ಕೆ ಧನ್ಯವಾದ. ಪರಿಪೂರ್ಣದ ಮದಿಪು ಗೊರ್ರಕ್ಷಕರ ಚಂಚಲಕ್ಷ್ಮಿಯರಿಗೆ ವಂದನೆ ಸಲ್ಲಿಸುವಂತಲೇ ನನ್ನ ಅಧ್ಯಕ್ಷರ ಭಾಷಣ ಮುಂಜಿ ಎಲ್ಲಿಯ ಒಂಜಿ ಪುಣ್ಯಸ್ಮರಣೆ ಮಾಡ್ಕೊಳ್ಳುವಂಥ ಕಾರ್ಯಕ್ರಮ ಬಹುಶಃ ಈ ಒಂದು ಗುಳಿಗ ಕೊರಗಜ್ಜ ಈ ಒಂದು ಕ್ಷೇತ್ರ ಅವಡದಂಡ ಅದಕ್ಕೆ ಮೂಲ ಕಾರಣಕರ್ತರ ಶ್ರೀಯುತ ಸಂಕಪ್ಪ ಕರ್ಕೇರ್ ವಿಶ್ವದ ಮೌನ ಆಚರಣೆ ಮಾಡ್ಕೊಂಡು ಮಾತಾಡ ಭಿನ್ನಯ ಮತ್ತೊಂದಿಲ್ಲ. ಹರಿ ಓಂ. ಸಂಕಪ್ಪಣ್ಣನ ವಿನತಿದೆ ಆರ ಮಂತ್ರ ಸಾಧನೆಗಳು ದುಬ್ಬು ಈ ಅಜ್ಜನ ಗುಳಿಗಳನ್ನ ಕೆಲಸ ಮಂತೊಂದು ಹೋದಿಲ್ಲ ಅದೊಟ್ಟಿಗೆ ಎಂಗಳ ಸೇವಾ ಸಮಿತಿ ಜವನಿಯರು ಭಾರಿ ಬೆಂದೇರು ನಲ್ಲ ಬೆಂದಿದೆ ಈ ಕ್ಷೇತ್ರ ನಮ್ಮ ಬೆಳಗಾವಿ ಕೊಡದು ಯಾನ ನಿಕಟ ಪೂರ ಏನೊಂದು ಎನ್ನ ರೆಡ್ ಪಾತ್ರೆಗಳು ಸೇವಾ ಸಮಿತಿ ಈ ಪೂರ್ಲದ ಲೇಸಿಗೆ ನಮ್ಮ ಗುಳಿಗಜ್ಜೆ ಕೊರಗಜ್ಜೆ ಸೇವಾ ಸಮಿತಿಯ 32ನೇ ವಾರ್ಷಿಕೋತ್ಸವದ ಅಂಚನೆ ಕೋಲೋತ್ಸವದ ಬಗ್ಗೆ ಈ ಸಭಾ ಕಾರ್ಯಕ್ರಮದ ನಮ್ಮ ಅಧ್ಯಕ್ಷರು ವಹಿಸಿನ ಕುಶಾಕಾಜವ ಮಾಧ್ಯ ಅಧ್ಯಕ್ಷರು ಗುಳಿಗಜ್ಜೆ ಕೊರಗಜ್ಜೆ ಸೇವಾ ಸಮಿತಿ ಅದಕ್ಕೆ ನಮ್ಮ ಗುಳಿಗಜ್ಜೆ ಕೊರಗಜ್ಜೆ ಸೇವಾ ಸಮಿತಿ ಪರವಾದ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಕುಲಪತಿ ಮಂಗಳೂರು ವಿಶ್ವವಿದ್ಯಾನಿಲಯ ಕೊಣಾಜೆ ಅರೆಗ್ಲ ನಮ್ಮ ಗುಳಿಗಜ್ಜೆ ಕೊರಗಜ್ಜೆ ಸೇವಾ ಸಮಿತಿ ಅಂಚನೆ ಅಸೇಗೋಳ್ ಫ್ರೆಂಡ್ ಸರ್ಕಲ್ ಮಕ್ಕಳ ಪರವಾದ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಅಂಚನೆ ನಮ್ಮ ಮುಖ್ಯ ಅತಿಥಿಯಾನ ಸಂತೋಷ್ ಕುಮಾರ್ ಡ್ರೈ ಗೋಲಿಯರ್ ಅಧ್ಯಕ್ಷರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅರೆಗ್ಲ ನಮ್ಮ ಗುಳಿಗಜ್ಜೆ ಕೊರಗಜ್ಜೆ ಸೇವಾ ಸಮಿತಿ ಪರವಾದ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಅಂಚನೆ ನಮ್ಮ ಕೊಣಾಜೆ ಪಂಚಾಯತ್ ಅಧ್ಯಕ್ಷರಾದ ಚಂಚಲಾಕ್ಷಿ ಮೆರೆಗ್ಲ ನಮ್ಮ ಕೊಣಾಜೆ ನಮ್ಮ ಗುಳಿಗಜ್ಜೆ ಕೊರಗಜ್ಜೆ ಸೇವಾ ಸಮಿತಿ ಅಂಚನೆ ಅಸೇಗೋಳ್ ಫ್ರೆಂಡ್ ಸರ್ಕಲ್ ಪರವಾದ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಅಂಚನೆ ನಮ್ಮ ಈ ಕಾರ್ಯಕ್ರಮನ ನಿರೂಪಣೆ ಮಂದಿನಂಚಿನ ಮೋಹನ್ ಎಂ ಆರ್ ಬದ್ದು ನಮ್ಮ ಗುಳಿಗಜ್ಜೆ ಕೊರಗಜ್ಜೆ ಸೇವಾ ಸಮಿತಿ ಎಲ್ಲ ಕಿರು ಸ್ಮರಣಿಕೆ ಕೊರೊಂದುಳ್ಳರು ನಮ್ಮ ಅಧ್ಯಕ್ಷರು ಭಾಸ್ಕರ್ ಗುಡ್ಡಮರ್ ಆರ್ ಕೊರೊಂದುಳ್ಳ ಎಲ್ಲ ಕಿರುಕಾಣಿಕೆ ಮೋಹನ್ ಎಂ ಅರೆ ಕೊರೂರು ಬಂದು